ಕೊಣಜೆ ಗ್ರಾಮ ಪಂಚಾಯತ್ ಇದರ ಘನತ್ಯಾಜ್ಯ ನಿರ್ವಹಣಾ ಘಟಕ ಬಹಳಷ್ಟು ನಮ್ಮ ಒಂದು ಕನಸಾಗಿತ್ತು. ಒಂದಷ್ಟು ವರ್ಷಗಳ ಕನಸು ಇವತ್ತು ನನಸಾಗುವಂತ ದಿನ. ಇದರ ಒಂದು ಭಾಗವಾಗಿ ನಾವು ಇಲ್ಲಿ ಹಸಿಕಸದ ಒಂದು ನಿರ್ವಹಣೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಒಣ ಕಸ ಮಟ್ಟಿಗೆ ಹಸಿಕಸದ ನಿರ್ವಹಣೆ ಮಾಡ್ತಾ ಇದ್ದೇವೆ. ಸೊ ಒಂದು ಹಸಿಕಸದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪಂಚಾಯತ್ನ ಅಧ್ಯಕ್ಷರಿದ್ದಾರೆ, ಅದೇ ರೀತಿ ಉಪಾಧ್ಯಕ್ಷರು ಮತ್ತೆ ಸಿಂಡಿಕೇಟ್ ಮೆಂಬರ್ ಇದ್ದಾರೆ, ಸರ್ವ ಸದಸ್ಯರಿದ್ದಾರೆ, ಗ್ರಾಮಾಭಿವೃದ್ಧಿ ಅಧಿಕಾರಿಗಳಿದ್ದಾರೆ, ಮತ್ತೆ ಕಾರ್ಯದರ್ಶಿ ಮತ್ತು ಸಂಜೀವಿ ಒಕ್ಕೂಟದ ಮಹಿಳೆಯರಿದ್ದಾರೆ, ಆಶಾ ಕಾರ್ಯಕರ್ತರಿದ್ದಾರೆ, ಸೇರಿರುವಂತಹ ಎಲ್ಲ ಗ್ರಾಮಸ್ಥರನ್ನು, ಗ್ರಾಮದ ಹಿರಿಯರನ್ನ ಎಲ್ಲರನ್ನ ಕೂಡ ಒಂದೇ ಮಾತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅಧ್ಯಕ್ಷರು ಈ ಒಂದು ಅದೇ ರೀತಿ ಈ ಒಂದು ಗ್ರಾಮದ ಈ ಊರಿನ ದೇವರುಗಳಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಧರ್ಮದ ದೇವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ತಲೆಬಾಗಿಸುತ್ತಾ ಅವರಿಗೆ ಅವರ ಆಶೀರ್ವಾದವನ್ನು ಬೇಡಿಕೊಳ್ತಾ, ಗುರು ಹಿರಿಯರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಈ ಒಂದು ಹಸಿಕಸ ಘಟಕವನ್ನ ಅಧ್ಯಕ್ಷರು ರಿಬನ್ ಕಟ್ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅವರೊಟ್ಟಿಗೆ ಎಲ್ಲ ಪಂಚಾಯತ್ನ ಸದಸ್ಯರು, ಉಪಾಧ್ಯಕ್ಷರು ಮತ್ತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಕೈ ಜೋಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರತಿ ಮನೆಗಳಿಂದ ಹಸಿ ಕಸವನ್ನ ವಿಂಗಡಣೆ ಮಾಡಿ ನಾವು ತರ್ತಾ ಇದ್ದೇವೆ. ತಂದ ಹಸಿ ಕಸವನ್ನ ಈ ಒಂದು ಕೆಳಗಿನ ಘಟಕದಲ್ಲಿ ನಿರ್ವಹಣೆ ಮಾಡ್ತೇವೆ. ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಬಂದ ಹಸಿ ಕಸವನ್ನ ನಾವೆಲ್ಲ ಕೂಡ ಸ್ಟೆಡ್ಡರ್ ಮಿಷಿನ್ಗೆ ನಾವು ಹಾಕಿ ಇಲ್ಲಿಂದ ಅದು ಪುಡಿಯಾಗಿ ಬರುತ್ತೆ. ಅನಂತರ ಅಲ್ಲಿ ನೀವು ನೋಡಿರುವ ಪಿಟ್ಟಿಗಳಿದೆ, ಆ ಪಿಟ್ಟಿಗಳಲ್ಲಿ ಕೋಕೋ ಪಿಟ್ಟಿಗಳನ್ನು ಹಾಕಿ ಅದರ ಮೇಲೆ ಬಂದಂತ ಹಸಿ ಕಸ ಹಾಕಿ ಮತ್ತೆ ಅದನ್ನ ಕೋಕೋ ಪಿಟ್ಟನ್ನು ಹಾಕಿ 1 ತಿಂಗಳವರೆಗೆ ಅದು ಘಟಕದ ಇದು ಪಿಟ್ಟಲ್ಲಿ ಇರುತ್ತೆ. ಅನಂತರ ಇನ್ನೊಂದು ಪಿಟ್ಟಲ್ಲಿ ನಾವು ಆರಂಭಿಸ್ತೇವೆ. ಇದೇ ರೀತಿ ಆದ ನಂತರ ಒಂದು 3-4 ತಿಂಗಳ ನಂತರ ಈ ಒಂದು ಪಂಚಾಯತಿನ ವತಿಯಿಂದ ಒಂದು ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರ ತಯಾರಾಗುತ್ತೆ. ನಮ್ಮ ಪಂಚಾಯತ್ನಲ್ಲಿ ಇರುವಂತಹ ಯಾರೇ ಕೃಷಿಕರು ಕೂಡ ಇದನ್ನ ಖರೀದಿ ಮಾಡಬಹುದು. ಉತ್ತಮವಾದಂತ ಒಂದು ಗೊಬ್ಬರ ಆರಂಭ ಆಗುತ್ತೆ. ನಮ್ಮ ಒಂದು 3-4 ತಿಂಗಳು ಸಮಯ ಬೇಕಾಗಿದೆ. ಸೊ ಅದಕ್ಕೆ ಒಂದು ಮಿಷಿನ್ ಅನ್ನು ನಾವು ನಮ್ಮ ಹಸಿರು ವತಿಯಿಂದ ನಾವು ಕೊಟ್ಟಿದ್ದೇವೆ. ಇದನ್ನು ಕೂಡ ಚಾಲನೆ ಮಾಡಬೇಕಾಗಿ ಬಟನ್ ಒತ್ತಿ ಇದನ್ನು ಚಾಲನೆ ಮಾಡಬೇಕಾಗಿ ಈಗ ಪ್ರಾರ್ಥನೆ. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ನಮಸ್ತೆ ನಮಃ. ಈ ಗ್ರಾಮದ ದೇವರುಗಳನ್ನು ನೆನೆಸ್ತಾ ಮಾಗನೆಯ ಸೋಮನಾಥ ದೇವರನ್ನು ಸಹ ನೆನೆದುಕೊಳ್ಳುತ್ತಾ ಈಗ ನಾವು ಕೊಣಜೆ ಗ್ರಾಮ ಪಂಚಾಯತಿನ ಘನತ್ಯಾಜ್ಯ
ನಿರ್ವಹಣಾ ಘಟಕದ ಉದ್ಘಾಟನಾ ಸಮಾರಂಭ. ಈ ವೇದಿಕೆಯಲ್ಲಿರುವ ನಮ್ಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರು, ಈ ಘಟಕಕ್ಕೆ 2.5 ವರ್ಷದಲ್ಲಿ ಹೇಗೆ ಎಲ್ಲ ಕಾರ್ಯಕ್ರಮ ಮಾಡಬೇಕಂತ ಒಂದು ಯೋಚನೆಯನ್ನು ಮಾಡುತ್ತಾ ಯೋಜನೆಯನ್ನು ಹಾಕಿಕೊಂಡಿರುವ ನಮ್ಮ ಪಂಚಾಯತಿನ ಅಧ್ಯಕ್ಷರಾದ ಗೀತಾ ಡಿ ಕುಂದರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಪಂಚಾಯತಿನ ಸದಸ್ಯರಾದ ಶಶಿಕಲಾ ಇವರು ಪುಷ್ಪ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಪಂಚಾಯತಿನ ಉಪಾಧ್ಯಕ್ಷರು ಹರಿಶ್ಚಂದ್ರ ಶೆಟ್ಟಿಗಾರ್ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಸಹ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ಈಗಿನ ಪಂಚಾಯತ್ ಸದಸ್ಯರಾದ ಶ್ರೀ ಅಚ್ಯುತ ಗಟ್ಟಿ ಅವರು ಹೂವು ಪುಷ್ಪ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೆ. ಕೊನಾಜೆ ಗ್ರಾಮ ಪಂಚಾಯತಿನ ಮಂಡಲ ಪ್ರಧಾನರು ನಮ್ಮೆಲ್ಲರ ಹಿರಿಯರು ಆದ ಶ್ರೀ ಇಬ್ರಾಹಿಂ ಕೋರ್ಜಾಲ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ನಮ್ಮ ಪಂಚಾಯತಿನ ಗೌರವಾನ್ವಿತ ಸದಸ್ಯರಾದ ಇಕ್ಬಾಲ್ ಕೊನಾಜೆ ಇವರು ಹೂ ಕೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ರಜನಿ ಇವರು ಸಹ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಸಹ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ನಮ್ಮ ಪಂಚಾಯತಿನ ಸದಸ್ಯರಾದ ರಾಜೀವ್ ಶೆಟ್ಟಿ ಇವರು ಹೂ ಕೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪಂಚಾಯತಿನ ಈ ಭಾಗದ ಹಿರಿಯರು ಸಮಾಜ ಸೇವಕರಾದ ಸುರೇಂದ್ರ ರೈ ಸಣ್ಣ ಪದವಿ ಇವರಿದ್ದಾರೆ. ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅವರಿಗೆ ನಮ್ಮ ಪಂಚಾಯತಿನ ಗೌರವಾನ್ವಿತ ಸದಸ್ಯರಾದ ಶೇಖರ್ ಕೊಪ್ಪಲ್ ಇವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು ಶ್ರೀಮತಿ ಮಿನಿ ಎಸ್ ನಾಯರ್ ನಮ್ಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ಅವರನ್ನು ನಮ್ಮ ಪಂಚಾಯತ್ನ ಸದಸ್ಯರಾದ ರಾಜೇಶ್ವರಿ ಇವರು ಅವರಿಗೆ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಸಿರು ದಳದ ಮ್ಯಾನೇಜರಾದ ಶ್ರೀ ಲಕ್ಷ್ಮೀಕಾಂತ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ನಮ್ಮ ಪಂಚಾಯತಿನ ಗೌರವಾನ್ವಿತ ಸದಸ್ಯರಾದ ಇಕ್ಬಾಲ್ ಕೊನಾಜೆ ಇವರಿದ್ದಾರೆ, ಇಕ್ಬಾಲ್ ಬರುವ ಇದ್ದಾರೆ. ಅವರಿಗೆ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ನಿಕಟಪೂರ್ವ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿ ಈ ಕಾರ್ಯಕ್ರಮಕ್ಕೆ ನಮ್ಮ ಗುದ್ದಲಿ ಪೂಜೆ ಮಾಡಿ ಕೆಲವೇ ಸಮಯದಲ್ಲಿ ನಮ್ಮ ಪಂಚಾಯತಿಂದ ಬಿಲ್ ಕೊಟ್ಟು ಅವರು ಪಾವರು ಪಂಚಾಯತಿಗೆ ವರ್ಗಾವಣೆಯಾಗಿರುತ್ತಾರೆ. ಅವರು ಸಹ ಹರಕೆಲ ಪಂಚಾಯತಿಗೆ ವರ್ಗಾವಣೆಯಾಗಿರುತ್ತಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿದ್ದೇನೆ. ಅವರಿಗೆ ನಮ್ಮ ಪಂಚಾಯತಿನ ಸದಸ್ಯರಾದ ಶೈಲೇಶ್ ಸಂಚಾನಿ ಇವರು ಬಂದು ಅವರಿಗೆ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೆ. ಮುತ್ತಪ್ಪ, ಶ್ರೀ ಮುತ್ತಪ್ಪ ಇವರು ನಮ್ಮ ಪಂಚಾಯತಿನ ಸಂಜೀವಿನಿ ಒಕ್ಕೂಟದ ಸೂಪರ್ವೈಸರ್ ನಿವೇದಿತಾ ಇವರು ಸಹ ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿದ್ದೇನೆ. ಅವರಿಗೆ ನಮ್ಮ ಪಂಚಾಯತಿನ ಗೌರವಾನ್ವಿತ ಸದಸ್ಯರಾದ ವನಿತಾ ಶೆಟ್ಟಿಯವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಗುತ್ತಿಗೆದಾರರಾದ ಇಮ್ತಿಯಾಜ್ ಕೊನಾಜೆ ಇವರಿದ್ದಾರೆ. ಇವರನ್ನು ಸಹ ಸ್ವಾಗತಿಸುತ್ತಾ ಹಾಗೆ ನಮ್ಮ ಈ ಗ್ರಾಮದ ಪ್ರಮುಖರಾದ ಭರತ್ ರಾಜ್ ಗಟ್ಟಿ ಅವರಿದ್ದಾರೆ, ರಹಿಮನ್ ಕೋರ್ಜಾಲ್ ಅವರಿದ್ದಾರೆ, ಸನತ್ ರೈ ಅವರಿದ್ದಾರೆ, ಪದ್ಮನಾಭ ಗಟ್ಟಿ ಅವರಿದ್ದಾರೆ, ಸಲ್ದಾನ್
ಅವರಿದ್ದಾರೆ, ಹಸನ್ ಕುಂಜ್ ಅವರಿದ್ದಾರೆ, ಪದ್ಮಾವತಿ ಅವರು ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರಿದ್ದಾರೆ, ಹಾಗೂ ಮುತ್ತಿಯನ್ ಶೆಟ್ಟಿ ಅವರು ಮಾಜಿ ಪಂಚಾಯತ್ ಸದಸ್ಯರು, ಅಮೀರ್ ಕೋರ್ಜಾಲ್ ಅವರಿದ್ದಾರೆ, ಅಸೈನರ್ ಅವರಿದ್ದಾರೆ, ರವಿ ಪ್ರಶಾಂತ್ ಅವರಿದ್ದಾರೆ, ನಮ್ಮ ಸಪ್ತಸ್ವರದ ಅಧ್ಯಕ್ಷರಾದ ರಿತೇಶನ್ ಶೆಟ್ಟಿ ಅವರಿದ್ದಾರೆ, ಹಾಗೂ ನಮ್ಮ ಅಶೋಕ್ ಶೆಟ್ಟಿ ಅವರಿದ್ದಾರೆ, ಪಂಚಾಯತಿನ ರಹಮಾನ್ ಕೋರ್ಜಾಲ್ ಅವರಿದ್ದಾರೆ, ಅಮೀರ್ ಕೊನಾಜೆ ಅವರಿದ್ದಾರೆ, ಹಾಗೆ ನಮ್ಮ ಭಾಜಪ ಮಂಗಳೂರು ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷರಾದ ಮುರಳಿ ಕೊನಾಜೆ ಅವರಿದ್ದಾರೆ, ರೈತ ಮೋರ್ಚಾದ ಮಂಡಲದ ಅಧ್ಯಕ್ಷರಾದ ಪದ್ಮನಾಭ ಗಟ್ಟಿ ಅವರಿದ್ದಾರೆ, ಹಾಗೂ ಪಂಚಾಯತಿನ ಗೌರವಾನ್ವಿತ ಎಲ್ಲ ಸದಸ್ಯರು, ಪಂಚಾಯತಿನ ಎಲ್ಲ ಗೌರವಾನ್ವಿತ ಸಿಬ್ಬಂದಿ ವರ್ಗದವರು, ಹಾಗೂ ಸಂಜೀವಿನಿ ಒಕ್ಕೂಟದವರು, ಹಸಿರು ದಳದ ಎಲ್ಲ ಸ್ನೇಹಿತರು ಎಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆ ಮಾಧ್ಯಮ ಪ್ರಮುಖರು, ಪತ್ರಕರ್ತ ಪ್ರಮುಖರು ಎಲ್ಲ ವೇದಿಕೆಯಲ್ಲಿದ್ದಾರೆ. ಅವರನ್ನೆಲ್ಲರನ್ನು ಸ್ವಾಗತಿಸಿದ ಈಗ ಆಶಾ ಕಾರ್ಯಕರ್ತರಿದ್ದಾರೆ, ಅಂಗನವಾಡಿ ಟೀಚರ್ಸ್ಗಳಿದ್ದಾರೆ, ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವಾಗ ಸ್ವಾಗತವನ್ನು ಮಾಡಿದಂಥ ಮಾಜಿ ಉಪಾಧ್ಯಕ್ಷರನ್ನು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟವಾದಂಥ ಇವಾಗಲೇ ಉದ್ಘಾಟನೆ ನಡೆದಿದೆ. ಈಗ ದೀಪವನ್ನು ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ನಾನು ಎಲ್ಲ ಅತಿಥಿಗಳು ಸೇರಿ ಈ ಒಂದು ದೀಪವನ್ನು, ಜ್ಞಾನದ ಅಭಿವೃದ್ಧಿಯ ಸಂಕೇತವಾದಂತಹ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿಗಳು ಒಟ್ಟು ಸೇರಿ ಚಾಲನೆ ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಬಹುದಿನಗಳ ನಿರೀಕ್ಷೆಯಂತೆ ಇವತ್ತು ನಾವು ಕೊನಾಜೆ ಗ್ರಾಮಕ್ಕೆ ಒಂದು ಮಾದರಿ ಘನತ್ಯಾಜ್ಯ ನಿರ್ವಹಣಾ ಘಟಕವನ್ನು ಉದ್ಘಾಟನೆ ಮಾಡುವಂಥ ಈ ಸಂದರ್ಭದಲ್ಲಿ ಒಂದು ವೇದಿಕೆಯಲ್ಲಿ ಈಗಾಗಲೇ ನಮ್ಮ ಪಂಚಾಯತ್ ಅಧ್ಯಕ್ಷರು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರು ಕೂಡ ವೇದಿಕೆಯಲ್ಲಿದ್ದಾರೆ. ಊರಿನ ಹಿರಿಯರಾದ ಇಬ್ರಾಹಿಂ ಕೋಡಿಜಾಲ್ರವರಿದ್ದಾರೆ. ಅದೇ ರೀತಿ ಇನ್ನೋರ್ವ ಹಿರಿಯರು ನಮ್ಮ ಲೆಕ್ಕ ಪರಿಶೋಧ ಜಿಲ್ಲಾ ಪಂಚಾಯತ್ನ ಮಾಜಿ ನಿವೃತ್ತ ಲೆಕ್ಕ ಪರಿಶೋಧಕರಂಥ ಸುರೇಂದ್ರ ರೈಯವರಿದ್ದಾರೆ. ರಜನಿ ನಮ್ಮ ಪಿ ಡಿ ಅವರಿದ್ದಾರೆ. ಅದೇ ರೀತಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು ಮಿನಿ ನಾಯರಿದ್ದಾರೆ. ಅದೇ ರೀತಿ ಹಸಿರುದಳದ ಮ್ಯಾನೇಜರ್ ಲಕ್ಷ್ಮೀಕಾಂತ್ ಅವರಿದ್ದಾರೆ. ನಮ್ಮ ನಿಕಟಪೂರ್ವ ಬಹುಶಃ ಒಬ್ಬ ಕೊನಾಜೆ ಪಂಚಾಯತ್ನ ಯಂಗ್ ಆ್ಯಂಡ್ ಡೈನಮಿಕ್ ಪಿ ಡಿ ಅವರು ಕೂಡ ಬಂದಿದ್ದಾರೆ. ಅದೇ ರೀತಿ ನಿವೇದಿತಾ, ನಮ್ಮ ಹಸಿರುದಳದ ಸೂಪರ್ವೈಸರ್ ನಿವೇದಿತಾ ಕೂಡ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ಊರಿನ ಗಣ್ಯರು, ಪಂಚಾಯತ್ ಸದಸ್ಯರು, ಮಾಜಿ ಪಂಚಾಯತ್ ಸದಸ್ಯರು, ಅದೇ ರೀತಿ ಎಲ್ಲ ಸಂಜೀವಿನಿ ಒಕ್ಕೂಟದ ಸದಸ್ಯರುಗಳು, ಪಂಚಾಯತ್ನ ಸಿಬ್ಬಂದಿ ವರ್ಗ, ಅದೇ ರೀತಿ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಊರಿನ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ದೀರಿ. ಬಹುಶಃ ಕೊನಾಜೆಯಲ್ಲಿ ಒಂದು ಘಟಕ ಆಗಬೇಕೆಂಬ ಒಂದು ಇತಿಹಾಸ 1998ರಿಂದಲೇ ಪ್ರಾರಂಭವಾಗಿತ್ತು. ಈ ಒಂದು ಪ್ರದೇಶದಲ್ಲಿ ಕೋಟೆಕಾರ್ ಸೋಮೇಶ್ವರ ಉಳ್ಳಾಲದ ತ್ಯಾಜ್ಯವನ್ನು ಇಲ್ಲಿ ಹಾಕಲಿಕ್ಕೆ ಮುಂದಾದಾಗ ನಾವೆಲ್ಲ ನಮ್ಮ ಹಿರಿಯರಾದಂಥ ಕೋಡಿಜಾಲ್ರವರ ನೇತೃತ್ವದಲ್ಲಿ ಇಲ್ಲಿ ಹಾಕಲೇಬಾರ್ದು, ಡಂಪಿಂಗ್ ಯಾರ್ಡ್ ಮಾಡಲೇಬಾರ್ದು, ಏನಿದ್ರೂ ವೈಜ್ಞಾನಿಕವಾಗಿ ಮಾಡಬೇಕೆಂಬ ನೆಲೆಯಲ್ಲಿ ನಾವು ಆವತ್ತೂ ಕೂಡ ಬಿಟ್ಟಿಲ್ಲ. ಅನಂತರ ಈ ಪ್ರದೇಶದಲ್ಲಿ ಪೊಲೀಸ್ ಇಲಾಖೆಯವರು, ನಮ್ಮ 7ನೇ ಘಟಕ KSRP ಅವರು ಕೂಡ ಇಲ್ಲಿ 5 ಎಕರೆ ಜಾಗವನ್ನು ಅವರ ವಸತಿ ಗೃಹಕ್ಕೆ ಅಂತ ಇಲ್ಲಿ ಬಂದು ಅಕ್ರಮ ಮಾಡುವಾಗ ನಮ್ಮ ಮಾನ್ಯ ಸ್ಪೀಕರ್, ಈಗಿನ ಸ್ಪೀಕರ್, ಆಗಿನ MLA ಆದಂಥ ಖಾದರ್ರವರ ನೇತೃತ್ವದಲ್ಲಿ ಇಲ್ಲಿ ಆಗಲೇಬಾರ್ದು. ಯಾಕಂತ ಹೇಳಿದರೆ ನಾವು ಊರಲ್ಲಿ ಬಹಳಷ್ಟು ಜಾಗವನ್ನು ಯೂನಿವರ್ಸಿಟಿ ಆಮೇಲೆ ಅಭಯಾಶ್ರಯಕ್ಕೆ, ಆಮೇಲೆ ನಮ್ಮ ಪೊಲೀಸ್ ಇಲಾಖೆಗೆಲ್ಲ ಕೊಟ್ಟಿದ್ದೇವೆ. ಅದರಿಂದ ಇಲ್ಲಿ ನಮಗೆ ಗ್ರಾಮಕ್ಕೆ ಅಭಿವೃದ್ಧಿಗೆ ಬೇಕು. ಆ ಹಿನ್ನೆಲೆಯಲ್ಲಿ ನಾವು ಇದನ್ನು ಕೊಡಲೇಬಾರ್ದು ಎಂಬುದಾಗಿ ದಿಟ್ಟವಾದಂಥ ಹೋರಾಟ ಮಾಡುವ ಮೂಲಕ ಅದನ್ನು ಕೂಡ ನಿಲ್ಲಿಸಿದ್ದೇವೆ. ಬಹುಶಃ ಇಲ್ಲಿ ನಾವು ನಮ್ಮದು ಒಂದೇ ಉದ್ದೇಶ, ಇಲ್ಲಿ ನಮಗೆ ಒಂದು ಘಟಕ ಆಗಲೇಬೇಕೆಂಬ ನೆಲೆಯಲ್ಲಿ ಬಹುಶಃ ಇದಕ್ಕೆ ನಾವು ಬಹಳಷ್ಟು ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ನಮಗೆ 2018ರಲ್ಲಿ ಶೌಕತ್ ಅಲಿ ಅವರು ಅಧ್ಯಕ್ಷರಾಗಿದ್ದಾಗ ನಮ್ಮ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ಇದನ್ನು ಘನತ್ಯಾಜ್ಯ ಘಟಕಕ್ಕೆ ಕಾದಿರಿಸಬೇಕೆಂಬುದಾಗಿ ನಾವು
ಒಂದು ನಿರ್ಣಯ ಮಾಡಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ತಹಸೀಲ್ದಾರಿಗೆ ಕೂಡ ಮನವಿ ಮಾಡಿದ್ದೇವೆ. ಬಹುಶಃ ಆ ಮನವಿಯ ನಂತರ ಆ ಸಂದರ್ಭದಲ್ಲಿ PDO ಸವಿತಾ ರವರು ನಮಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಅನಂತರದ ದಿನಗಳಲ್ಲಿ ನಾವಿಲ್ಲಿ ನಮಗೆ ಸರ್ಕಾರದ ಒತ್ತಡ ಕೂಡ ಬಂತು. ಏನಿದ್ರೂ ಆಯಾ ಗ್ರಾಮದಲ್ಲಿ ಆ ಒಂದು ಘನತ್ಯಾಜ್ಯ ಮಾಡಲೇಬೇಕೆಂಬುದಾಗಿ. ಬಹುಶಃ ಆ ಹಿನ್ನೆಲೆಯಲ್ಲಿ ನಾವು ಕಳೆದ ಒಂದು 7-8 ವರ್ಷದಿಂದ ಹೋರಾಟ ಬೇರೆ ಬೇರೆ ರೀತಿಯಲ್ಲಿ ನಾವು ಇಲಾಖೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ತಾಲೂಕು ತಹಸೀಲ್ದಾರರ ಮುಖಾಂತರ ಬಹಳಷ್ಟು ಶ್ರಮವಹಿಸಿ ಅದರ ಜಾಗವನ್ನು ರೆಕಾರ್ಡ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆವು. ಬಹುಶಃ 2020ರಲ್ಲಿ ಈ ಒಂದು ಈಗಿನ ಬಾಡಿ ಬಂದ ನಂತರ ನಾವು ಇದನ್ನು ಈ ಜಾಗವನ್ನು ರೆಕಾರ್ಡ್ ಮಾಡಲಿಕ್ಕೆ ಬಹುಶಃ ನಮ್ಮ ವಾರ್ಡಿನ ಸದಸ್ಯರು ಮುಖ್ಯವಾಗಿ ಇಕ್ಬಾಲ್ ಮತ್ತು ನಾನು ಇದರ ಬಗ್ಗೆ ಬಹಳಷ್ಟು ಆಫೀಸಿಗೆ ಹೋಗಿ ಅದರ ಮುಖಾಂತರ ಅದನ್ನು ರೆಕಾರ್ಡ್ ಮಾಡಿಸಿ ಇವತ್ತು ಒಂದು ಅಧಿಕೃತವಾದಂಥ ರೆಕಾರ್ಡ್ ಮಾಡಿದಂಥ ಒಂದು ಘನತ್ಯಾಜ್ಯ ಘಟಕವನ್ನು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಬೇರೆ ಬೇರೆ PDOಗಳು ಕೂಡ 3 ತಿಂಗಳಿಗೆ 4 ತಿಂಗಳಿಗೆ ಬಂದಾಗ ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮಧ್ಯದಲ್ಲಿ ಅರುಣ್ರವರು ಬಂದರು. ಆವಾಗ ನಮಗೆ ಘನತ್ಯಾಜ್ಯ ಘಟಕ ಒಂದು ವಾಹನದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವರಿಂದ ಸಹಕಾರ ಸಿಕ್ಕಿತ್ತು. ಅನಂತರ ಬಹುಶಃ ಪ್ರತಿಭಾವಂತ ಒಬ್ಬ ದಿಟ್ಟ ಮಹಿಳೆ ಇಲ್ಲಿ PDO ಆಗಿ ಕೇವಲ 3 ತಿಂಗಳಲ್ಲಿ ಇದ್ದರೂ ಕೂಡ ಅವರು ದೃಢ ನಿರ್ಧಾರದಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಅನಂತರ 3 ತಿಂಗಳಲ್ಲಿ ಅವರು ಹೋದ ನಂತರ ಅದು ಮತ್ತೆ ಸ್ಥಗಿತಗೊಂಡಿತ್ತು. ಆದರೆ ಮುತ್ತಪ್ಪ ಬಹುಶಃ ಇಡೀ ನಮ್ಮ ಪಂಚಾಯತ್ನ ಒಂದು ಆಡಳಿತ ವ್ಯವಸ್ಥೆಯನ್ನೇ ಬದಲಾವಣೆ ಮಾಡಿದವರು ಮುತ್ತಪ್ಪ. ಬಹುಶಃ ಅವರು ಸುಬ್ರಹ್ಮಣ್ಯದಲ್ಲಿ ಕೆಲಸ ಮಾಡುತ್ತಾ ಅನಂತರ ಹಳೆ ಅಂಗಡಿಯಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿ ಕೇವಲ 6 ತಿಂಗಳಲ್ಲೇ ನಾನು ಇಲ್ಲಿಂದ ಹೋಗುವಂಥ ಪರಿಸ್ಥಿತಿ ನಮಗೆ ಆಗಿದೆ, ನಾನು ಹೋಗ್ತೇನೆ ಎಂಬುದಾಗಿ ನಮ್ಮ ಮೀಟಿಂಗಲ್ಲಿ ಹೇಳಿದ್ದಾರೆ. ಆದರೆ ಅವರನ್ನು ನಾವು ಬಿಡದೆ ಬಹುಶಃ ಅವರೊಬ್ಬ ಉತ್ತಮ ಆಡಳಿತಾಧಿಕಾರಿ ಮತ್ತು ಏನಿದ್ದರೂ ನಮಗೆ ಸಹಕಾರ ಕೊಟ್ಟು ಅವರು ಈ ಒಂದು ಕೆಲಸಕ್ಕೆ ನಮ್ಮೊಟ್ಟಿಗೆ ಕೈ ಜೋಡಿಸಿ ಸದಾ ನಮ್ಮೊಟ್ಟಿಗೆ ಸ್ಪಂದಿಸಿ ಇವತ್ತು ಈ ಒಂದು ಘಟಕಕ್ಕೆ ಮುಖ್ಯವಾಗಿ ಚಾಲನೆ ನೀಡಿದವರು ಮುತ್ತಪ್ಪ. ಬಹುಶಃ ಅವರನ್ನು ಸ್ಮರಿಸಲೇಬೇಕಾಗ್ತದೆ. ಯಾಕಂತೇಳಿ ನಮ್ಮೊಟ್ಟಿಗೆ ದೃಢವಾಗಿ ನಿಂತವರು ಅವರು ಮಾತ್ರ. ಅನಂತರದ ದಿನಗಳಲ್ಲಿ ಈಗಿನ ಬಹುಶಃ ರಜನಿಯವರು ನಮ್ಮ PDO ಆಗಿ ಬಂದಿದ್ದಾರೆ. ಬಹುಶಃ ಈಗಾಗಲೇ ಒಂದು 2-3 ತಿಂಗಳಾಯಿತು. ಅವರು ಕೂಡ ನಾವು ಇದನ್ನು ನಮ್ಮ ಈ ಅವಧಿಯಲ್ಲಿ ಇನ್ನು ನಮಗೆ ಇರುವುದು ಕೇವಲ ಒಂದು 10-15 ದಿವಸದ ಆಡಳಿತ ವ್ಯವಸ್ಥೆ ಮಾತ್ರ. ಮತ್ತು ನಾವು ಮಾಜಿಗಳಾಗ್ತೇವೆ. ಆದರೆ ನಾವು ಏನು ಪ್ರಯತ್ನ ಪಟ್ಟಿದ್ದೇವೆ 5 ವರ್ಷದಲ್ಲಿ ಅದನ್ನು ನಾವು ನಮ್ಮ ಟರ್ಮಲ್ಲೇ ಮಾಡಬೇಕೆಂಬ ನೆಲೆಯಲ್ಲಿ ನಮ್ಮ ಅಧ್ಯಕ್ಷರಿಗೆ ಬಹುಶಃ ಈಗಿನ ಅಧ್ಯಕ್ಷರಲ್ಲಿ ನಾವು ಒಂದು 2 ವರ್ಷದಿಂದ ಅವರ ಹಿಂದೆ ಬಹಳಷ್ಟು ಇದಕ್ಕೆ ಏನು ವ್ಯವಸ್ಥೆ ಬೇಕು, ಯಾವ ರೀತಿ ನಾವು ಹೋಗಬೇಕು ಅಥವಾ ಯಾವ ರೀತಿ ಕಾನೂನು ಮುಖಾಂತರ ಹೋಗಬೇಕು ಎಂಬುದಾಗಿ ನಾವೆಲ್ಲ ಕೂಡಿಕೊಂಡು ನಮ್ಮೆಲ್ಲ ಸದಸ್ಯರನ್ನು ಕೂಡಿಕೊಂಡು ವ್ಯವಸ್ಥೆ ಮಾಡಿದ ನಂತರ ಬಹುಶಃ ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ಒಂದು ಉತ್ತಮವಾದಂಥ ಒಂದು ಘನತ್ಯಾಜ್ಯ ನಿರ್ವಹಣಾ ಘಟಕ ಆಗಿದೆ. ಬಹುಶಃ ಇದಕ್ಕೆ ನಾವು ಕಾಮಗಾರಿ ಮಾಡುವಾಗ ಬಹಳಷ್ಟು ಅಡೆತಡೆಗಳಿತ್ತು. ನಾವು ಜಿಲ್ಲಾ ಪಂಚಾಯತಿಗೆ ಹೋಗಿ CS ಮತ್ತು ಇವರನ್ನು ಭೇಟಿಯಾದಾಗ ಇದಕ್ಕೆ ಇಂಜಿನಿಯರನ್ನು ಕಳಿಸಿದರು. ಅದೇ ಮುತ್ತಪ್ಪರವರ ನೇತೃತ್ವ ನಾವೆಲ್ಲ ಹೋಗಿ ಇಂಜಿನಿಯರನ್ನು ಇಲ್ಲಿ ಬರಮಾಡಿಸಿಕೊಂಡಾಗ ಸಾಧಾರಣ 1.5 ಕೋಟಿ ಖರ್ಚಾಗಬಹುದೆಂಬುದಾಗಿ ಅವರು ನಮಗೆ ಆವಾಗ ಹೇಳಿದರು. ಆನಂತರ ನಮಗೆ ಅದು ತುಂಬ ದುಬಾರಿ ಆಯಿತು. ಯಾಕಂತೇಳಿ 1.5 ಕೋಟಿ ಎಲ್ಲಿಂದ ಖರ್ಚು ಮಾಡುವುದೆಂಬುದಾಗಿ. ಆನಂತರ ನಾವು ಇದನ್ನು ಕಡಿಮೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ನೋಡುವಾಗ ನಾನು ಮತ್ತು ಇಕ್ಬಾಲ್ ನಮ್ಮ PA ಕಾಲೇಜಿಗೆ ಹೋಗಿ ಅಲ್ಲಿಯ ಪಾಲಾಕ್ಷಪ್ಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರನ್ನು ಇಲ್ಲಿ ಕರೆತಂದು ಅವರ ಹತ್ರ ಕೂಡ ನಾವು ಇದನ್ನು ಒಂದು ಸರ್ವೆ ಮಾಡಿ ಇದನ್ನು ಹೇಗೆ ಮಾಡುವುದೆಂಬುದಾಗಿ ಅವರ ಹತ್ರ ಕೇಳಿದಾಗ ಅವರು ಕೂಡ ಒಂದು 50-60 ಲಕ್ಷ ಆಗ್ಬೋದು ಎಂಬುದಾಗಿ ಅವರು ಕೂಡ ನಮಗೆ ಮಾಹಿತಿ ಕೊಟ್ಟರು. ಬಹುಶಃ ನಮಗೆ ಅಷ್ಟು ಹಣವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ನೆಲೆಯಲ್ಲಿ ನಾವು ಮುಂದೆ ಹೇಗೆ ಹೋಗುವುದೆಂಬುದಾಗಿ ಚಿಂತನೆ ಮಾಡ್ತಾ ಇರುವಾಗ ಬಹುಶಃ ನಾವು ನಮ್ಮ ಈಗಿನ ಈ ಒಂದು ಉತ್ತಮವಾದಂಥ ಈ ಒಂದು ಕಟ್ಟಡವನ್ನು ಮಾಡಲಿಕ್ಕೆ ಇಂತಿಯಾಜ್ ಕಾಂಟ್ರಾಕ್ಟರ್ ಅವರ ಹತ್ರ ನಾವು ಈ ಎಲ್ಲ ವಿಷಯವನ್ನು ಹೇಳಿದಾಗ ಅವರು ನಾನು ಅಡ್ವಾನ್ಸ್ ಆಗಿ ಮಾಡ್ತೇನೆ, ಆದರೆ ನಮಗೆ ಹಣ ಕೊಡಲಿಕ್ಕೆ ಕಷ್ಟ ಉಂಟು ಎಂಬುದಾಗಿ. ಬಹುಶಃ ಅದಕ್ಕೂ ಕೂಡ ನಾವು ಕೆಲವೊಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಈಗಾಗಲೇ ನಮ್ಮ ಶಾಸಕರ ಒಂದು ಮುತುವರ್ಜಿಯಲ್ಲಿ ಗ್ರಾಮ ವಿಕಾಸ ಯೋಜನೆಯಲ್ಲಿ 10 ಲಕ್ಷ ನಮ್ಮ ಪಂಚಾಯತ್ನ ಫಂಡಲ್ಲಿತ್ತು. ಅದೇ ರೀತಿ ಸುಮಾರು 18 ಲಕ್ಷ 15ನೇ ಹಣಕಾಸು ಯೋಜನೆಯಲ್ಲಿತ್ತು. ಅದೇ ರೀತಿ ಹಸಿರುದಲು ಬಹುಶಃ ಈ ಒಂದು ವ್ಯವಸ್ಥೆ ಆಗಲಿಕ್ಕೆ ನಮಗೆ ಹಸಿರುದಲದ ಭಾಳಷ್ಟು ನಮ್ಮ ಬೆನ್ನ ಹಿಂದೆ ಕೆಲಸ ಮಾಡಿದರು. ಅವರನ್ನು ನಾವು ಸ್ಮರಿಸಲೇಬೇಕು. ಯಾಕಂತ ಹೇಳಿದರೆ ಇಲ್ಲಿ ಘಟಕ ಆಗಬೇಕಿದ್ರೆ ಅವರೇ ಇಡೀ ಗ್ರಾಮದಲ್ಲಿ ಸುತ್ತಾಡಿ ಅದರ ವ್ಯವಸ್ಥೆಯನ್ನು ಮಾಡಿ ಪ್ರಚಾರ ಮಾಡಿ ನಮಗೆ ಸಹಕಾರ ಕೊಟ್ಟದ್ದು. ಬಹುಶಃ ಇವತ್ತು ಅವರು ಒಂದು 3.5 ಲಕ್ಷದ ಮಿಷನನ್ನು ಮತ್ತು 7 ಲಕ್ಷ 6.5 ಲಕ್ಷ ಈ ಕಟ್ಟಡಕ್ಕೆ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವರ ಕೊಡುಗೆ ಕೂಡ ಭಾಳಷ್ಟಿದೆ. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಯೋಜನೆಯಲ್ಲಿ ನಮಗೆ 4.5 ಲಕ್ಷ ಸಿಕ್ಕಿದೆ. ಅದರಲ್ಲಿ ನಾವು ಘಟಕದ ಒಂದು ವಾಹನವನ್ನು ಮಾಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಎಲ್ಲ ಸದಸ್ಯರು, ಊರಿನ ಗಣ್ಯರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಆ ಸಹಕಾರದಿಂದ ನಾವು ಇವತ್ತು ಇಂಥ ಒಂದು ಉತ್ತಮವಾದಂಥ ಘನತ್ಯಾಜ್ಯ ಘಟಕವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಘಟಕ
ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು. ಅದೇ ರೀತಿ ಎಲ್ಲರ ಸಹಕಾರ ಬೇಕು. ಸಂಜೀವಿನಿ ಒಕ್ಕೂಟದವರು ಬಹುಶಃ ಇವತ್ತು ಘನತ್ಯಾಜ್ಯ ನಿರ್ವಹಣೆಗೆ ನಾವು ಸಂಜೀವಿನಿ ಒಕ್ಕೂಟದವರಿಗೆ ಕೂಡ ಜವಾಬ್ದಾರಿ ಕೊಟ್ಟಿದ್ದೇವೆ. ಅವರು ಕೂಡ ಮನೆ ಮನೆಗೆ ಬಂದು ಕಸವನ್ನು ಕಲೆಕ್ಟ್ ಮಾಡಲಿಕ್ಕೆ ಬರ್ತಾರೆ. ಅವರಿಗೆ ಕೂಡ ನಾವು ಪ್ರತಿ ಮನೆಯವರು 100 ರೂಪಾಯಿಯನ್ನು ಕೊಡಬೇಕೆಂಬುದಾಗಿ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಮನೆ ಮನೆಗೆ ಕೂಡ ಮುಂದಕ್ಕೆ ಬರ್ತೇವೆ. ಬಹುಶಃ ಅವರು ಈಗಾಗಲೇ ಪ್ರತಿಯೊಂದು ಮನೆ ಮನೆಗೆ ಭೇಟಿ ಮಾಡಿ ಈ ಒಂದು ವ್ಯವಸ್ಥೆಯ ಬಗ್ಗೆ ನಮಗೆ ಸಹಕಾರ ಸಲಹೆ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಹಸಿರು ದಳದ ನಾಗರಾಜ್, ಬಹುಶಃ ನಾಗರಾಜರನ್ನು ಕೂಡ ಸ್ಮರಿಸಲೇಬೇಕು. ಇಲ್ಲಿ ಘಟಕ ಆಗಲಿಕ್ಕೆ ಮುಖ್ಯವಾಗಿ ನಮಗೆ ಚಾಲನೆ ಕೊಟ್ಟದ್ದು ನಾಗರಾಜ್ ಬಂದು ನಮ್ಮ ಹತ್ರ ಈ ಥರ ನೀವು ಮಾಡಲೇಬೇಕು, ಮುಂದಕ್ಕೆ ನಿಮ್ಮ ಘನತ್ಯಾಜ್ಯ ನಿರ್ವಹಣೆಯನ್ನು ಭಾಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದರೆ ಮಾತ್ರ ನಮಗೆ ಸರ್ಕಾರದಿಂದ ಕೂಡ ಅನುದಾನ ಬರ್ತದೆ. ಇಲ್ಲದಿದ್ದರೆ ನಾವು ಘಟಕ ಮಾಡದಿದ್ದರೆ ನಮಗೆ ಸರ್ಕಾರದ ಅನುದಾನ ಬರುವುದಿಲ್ಲ ಎಂಬ ಒಂದು ಮಾಹಿತಿ ಕೂಡ ಇತ್ತು. ಆ ಹಿನ್ನೆಲೆಯಲ್ಲಿ ನಾವು ಮುಂದಾಗಿ ಬಹುಶಃ ಇವತ್ತು ಎಲ್ಲ ಹಸಿರು ದಳ, ಅದೇ ರೀತಿ ಜಿಲ್ಲಾ ಪಂಚಾಯತ್, ಸ್ವಚ್ಛ ಭಾರತ್ ಎಲ್ಲ ಯೋಜನೆಯಲ್ಲಿ ನಮಗೆ ಬಹಳಷ್ಟು ಸಹಕಾರ ಸಿಕ್ಕಿದ್ರಿಂದ ನಾವು ಇವತ್ತು ಒಂದು ಉತ್ತಮವಾದ ಘಟಕವನ್ನು ಮಾಡಿದ್ದೇವೆ. ಈ ಘಟಕವನ್ನು ನಮ್ಮ ಘಟಕ, ನಮ್ಮೆಲ್ಲರ ಘಟಕ, ನಮ್ಮ ಊರಿನ ಘಟಕ ಅಂತ ನಾವೆಲ್ಲರೂ ಸಹಕರಿಸಬೇಕು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇದನ್ನು ನಾವು ವ್ಯವಸ್ಥಿತ ರೀತಿಯಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳು, ಆಮೇಲೆ ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಕೂಡ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕಂತ ಹೇಳುತ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ನಮ್ಮ ಪಂಚಾಯತಿನ ನಿಕಟಪೂರ್ವ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ಮುತ್ತಪ್ಪ ಸರ್ ಇದ್ದಾರೆ. ಅವರು ವೇದಿಕೆಯಲ್ಲಿ ತಮ್ಮ ಅನಿಸಿಕೆಗಳನ್ನು ಕೇಳಬೇಕಾಗಿ ಹೇಳುತ್ತಾರೆ. ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತಾ, ಮಾನ್ಯರೇ, ನಾವು ಮಾಡಿದಂಥ ಕೆಲಸ ಹೇಗೆ ಒಂದು ಹಿನ್ನೆಲೆಯಾಗಿ ನಮ್ಮನ್ನು ಹೆಸರನ್ನು ಉಳಿಸುತ್ತಾ ಅಂತ ಹೇಳಲಿಕ್ಕೆ ಇದೆ ಒಂದು ಕಾರ್ಯಕ್ರಮ, ಒಂದು ನಿದರ್ಶನ. ಯಾಕೆಂದರೆ ನಾನೀಗಾಗಲೇ ಈ ಪಂಚಾಯಿತಿಯಿಂದ ವರ್ಗಾವಣೆಗೊಂಡು ಸುಮಾರು 2.5-3 ತಿಂಗಳಾಗಲಿಕ್ಕೆ ಬಂತು. ಆದರೂ ಕೂಡ ನಾನು ಇರುವಾಗ ಮಾಡಿದ ಕೆಲಸ ಅಂತ ಇಲ್ಲಿನ ಎಲ್ಲ ಒಂದು ಸದಸ್ಯರು, ಅಧ್ಯಕ್ಷರು ನನ್ನನ್ನು ಈ ಒಂದು ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು ಪ್ರೀತಿಯಿಂದ ಕರೆದು ಈ ಒಂದು ಸಮಯವನ್ನು ನನಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ. ತಮಗೆ ಮತ್ತೊಮ್ಮೆ ನಾನು ಪ್ರೀತಿಪೂರ್ವಕವಾದ ಒಂದು ವಂದನೆಗಳನ್ನು ಸಲ್ಲಿಸ್ತಾ, ಮಾನ್ಯರೇ, ಯಾವುದೇ ಒಂದು ಕೆಲಸ ಒಂದು ಆರಂಭ ಮಾಡಬೇಕಂದ್ರೆ ಹಲವಾರು ವಿಘ್ನಗಳು ಇದ್ದೇ ಇರುತ್ತೆ. ವಿಶೇಷವಾಗಿ ಈ ಕಟ್ಟಡ ಆಗೋಕ್ಕಿಂತ ಮುಂಚೆ ಯಾರಾದರೂ ಬಂದಿಲ್ಲ ಅಂದರೆ ಇಲ್ಲಿ ಬಂದು ನಿಂತ ಜಾಗ ನೋಡಿಬಿಟ್ರೆ ಇಲ್ಲಿ ಸಾಧ್ಯನೇ ಇಲ್ಲ ಘಟಕ ಮಾಡಲಿಕ್ಕೆ ಅಂತ ಹೇಳಿ ಹೋದವರು ಇದ್ದಾರೆ. ಇಲ್ಲಿ ಪಕ್ಕ ಒಂದು ಯಾವುದೋ ಕಟ್ಟಡಕ್ಕೆ ಭೂಮಿ ಪೂಜೆ ಮಾಡಿ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಹೌದಲ್ಲ ಸರ? ಒಂದು ಹಾಸ್ಟೆಲ್ ಕಟ್ಟಡ ಮಾಡ್ತೇವೆ, ಒಂದು ಸುಮಾರು ಕೋಟಿಗಟ್ಟಲೆ ಹಣವನ್ನು ಇಟ್ಕೊಂಡು ಅದಾಗುವುದಿಲ್ಲ ಅಂತ ಹೋದರು. ಆದರೆ ಕೆಲವಿಷ್ಟು ವ್ಯಕ್ತಿಗಳನ್ನು ಹೇಳಿದರೆ ಹೆಸರು ಅತಿಶಯೋಕ್ತಿ ಆಗೋದಿಲ್ಲ. ಕೆಲವಿಷ್ಟು ತುಂಬ ಈ ಒಂದು ಆಗಲೇಬೇಕು ಅಂತ ಹಠ ಹಿಡಿದು, ಮಾನ್ಯ ನಮ್ಮ ಇಕ್ಬಾಲ್ ಸರ್ ಆಗ್ಬೋದು, ಪಂಚಾಯತ್ ಸದಸ್ಯರು, ಅವರು ಯಾವತ್ತು ಎಲೆಮರೆ ಕಾಯಿಯವರು, ಯಾವತ್ತು ಮುಂದೆ ಬರುವುದಿಲ್ಲ. ಎಷ್ಟು ಹಠ ಹಿಡಿದ್ರು ಅಂದರೆ ಈ ಒಂದು ಬಾಡಿಗೆ ಬೆನ್ನೆಲುಬಾಗಿ ನಿಂತು, ಅಧ್ಯಕ್ಷರು ಕೂಡ ತುಂಬ ಧೈರ್ಯ ಮಾಡಿ, ಸರ್ ನಮ್ಮ ಅವಧಿಯಲ್ಲಿ ನಾವೇನಾದರೂ ಇಲ್ಲಿಂದ ಬಿಟ್ಟು ಹೋಗುವಾಗ ನಮ್ಮ ಅವಧಿ ಮುಗಿದ ಮೇಲೆ ನಮ್ಮನ್ನು ಗುರುತಿಸ್ಬೇಕಲ್ಲ, ಒಂದು ಮಾಡೋಣ, ನಾವು ನಿಮ್ಮ ಜೊತೆಗಿದ್ದೇವೆ ಹೇಳಿದರು. ಮತ್ತಾಗ ವಿಶೇಷವಾಗಿ ಗುತ್ತಿಗೆದಾರ ಇಮ್ತಿಯಾಜ್ ಸರ್ ಕೂಡ ನಮ್ಮ ಹತ್ರ ಹಣ ಬೇರೆ ಬೇರೆ ಸ್ಪ್ಲಿಟ್ ಆಗಿತ್ತದು, ಇಲ್ಲ ನೀವು ಮಾಡಿ ಸರ್, ಧೈರ್ಯ ನಾವಿದ್ದೇವೆ, ಏನಾದರೂ ಮಾಡೋಣ. ಮಾನ್ಯ ಸ್ಪೀಕರ್ ಸಾಹೇಬ್ರದ್ದು ಸ್ವಲ್ಪ ಸೈನು ಕನ್ವರ್ಟ್ ಆಗಬೇಕಿತ್ತು, ಅದಕ್ಕೂ ಕೂಡ ಅಚ್ಚುತಣ್ಣ ಜವಾಬ್ದಾರಿ ತೊಗೊಂಡ್ರು. ನಾನು ಹೋಗಿ ಸೈನ್ ಮಾಡಿಸ್ಕೊಂಡು ಬರ್ತೇನೆ, ಅದನ್ನ ನೀವು ಮಾಡಿ ಬಿಲ್ ಸರಿ ಮಾಡೋಣ ಅಂತ ಹೇಳಿದರು. ಎಲ್ಲರ ಒಂದು ಶ್ರಮದಿಂದ ಇದು ಒಬ್ಬರೇ ಕೈ ಜೋಡಿಸಿದ್ರೆ ಆಗೋದಿಲ್ಲ. ಮತ್ತು ವಿಶೇಷವಾಗಿ ಈಗ ಕಟ್ಟಡ ಏನೋ ಕಟ್ಟೆ ಆಯಿತು, ಏನೋ ಕಷ್ಟಪಟ್ಟು ಒಂದು ಆನೆ ಖರೀದಿ ಮಾಡಿದ ಹಾಗೆ. ಇದು ಆನೆ ಖರೀದಿ ಮಾಡೋದು ದೊಡ್ಡ ವಿಷಯ ಅಲ್ಲ, ಆನೆ ಸಾಕೋದು ದೊಡ್ಡ ವಿಷಯ ಅಂತ ಹೇಳ್ತಾರೆ. ಇನ್ನು ಮುಂದೆ ಕೊಣಾಜೆ ದೊಡ್ಡ ಗ್ರಾಮ, ಸುಮಾರು 500 ಪ್ರಾಪರ್ಟಿಗಳಿರುವಂಥ ಏರಿಯಾ ಇದು. ಎಲ್ಲ ಪ್ರಾಪರ್ಟಿ 5,000ಕ್ಕೂ ಹೆಚ್ಚಿನ ಪ್ರಾಪರ್ಟಿಗಳಿದೆ. ನಮ್ಮ ಕೊಣಾಜೆ ವಿಶ್ವವಿದ್ಯಾಲಯ ಇದೆ, ಮಂಗಳೂರು ವಿಶ್ವವಿದ್ಯಾಲಯ, ಮತ್ತು KSRPಲಿ 400ಕ್ಕಿಂತ ಹೆಚ್ಚು ಕಟ್ಟಡಗಳಿದೆ. ಅವರೆಲ್ಲರದ್ದನ್ನು ಕಸ ಸಂಗ್ರಹಣೆ ಮಾಡಿ ಇನ್ನು ಮುಂದೆ PD ಅವರಿಗೆ ಹೆವಿ ಕೆಲಸ ಆಗುತ್ತೆ. ಅದು ನಾವೇನೋ ಭೂಮಿ ಪೂಜೆ ಮಾಡಿದ್ವಿ, ಉದ್ಘಾಟನೆ ಮಾಡಿದ್ವಿ, ಹಾಗೆ ಅವರು ಕೂಡ ಆ್ಯಕ್ಟಿವ್ ಇದ್ದಾರೆ. ನಾವು ಬಿಟ್ಟು ಹೋಗುವಾಗ ಯಾವ ವ್ಯಕ್ತಿ ಕೈಯಲ್ಲಿ, ಸಮರ್ಥ ವ್ಯಕ್ತಿ ಕೈಯಲ್ಲಿ ಒಂದು ಪಂಚಾಯತಿನ ಕೊಟ್ಟೋಗಿದ್ದೇವೆ ಅನ್ನೋದು ಒಂದು ನಮಗೆ ನೆಮ್ಮದಿ ಇದೆ. ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ, ಮೊದಲನೇದಾಗಿ ಹರೇಕಾಳದಲ್ಲಿ ನಮ್ಮ ಹಸಿರು ದಳದವರು ನಾವು ಒಟ್ಟಾಗಿ ಸೇರಿ ಈಗ 2023 ಆಗಸ್ಟ್ 15 ತಾರೀಕಿಗೆ ನಾವು ಒಡಂಬಡಿಕೆ ಮಾಡಿಕೊಂಡು ಹಸಿ ಕಸದ ಮತ್ತು ಒಣಕಸವನ್ನು ಬೇರ್ಪಡಿಸಿ ಘನತ್ಯಾಜ್ಯ ಘಟಕಕ್ಕೆ ಚಾಲನೆ ನೀಡಿದ್ವಿ. ಮತ್ತು ನಮ್ಮ ಒಡನಾಟ ಆರಂಭ ಆಯಿತು. ಮತ್ತು 1.5 ವರ್ಷದ ಹಿಂದೆ ಬಂದರು, ಸರ್ ಹೀಗೆ ಕೊಣಾಜೆಯನ್ನು ಕೂಡ ನಾವು ದತ್ತು ಗ್ರಾಮ ತೆಗಿಬೇಕಂತ ಮಾಡಿದ್ದೇವೆ, ಏನು ಮಾಡೋದು ಸರ್, ಬನ್ನಿ, ಅಧ್ಯಕ್ಷರು ಆ್ಯಕ್ಟಿವ್ ಇದ್ದಾರೆ, ಬಾಡಿ ಜೊತೆ ಮಾತಾಡೋಣ ಅಂತ ಕೂತು ಮಾತಾಡಿದ್ವಿ. ಅವರಿಗೆ ನಮಗೆ ಒಡಂಬಡಿಕೆ ಆಯಿತು. ಹಸಿರುದಾಳದವರು ಅವ್ರ ಕಡೆ ಜವಾಬ್ದಾರಿ ಕೊಟ್ಟರೆ ಮುಗೀತು. ಅವರು 100% ಕ್ಲೀನು ಮತ್ತು ತುಂಬ ಸ್ಯಾಗ್ರಿಗೇಟ್ ವಿಚಾರಕ್ಕೆ ತುಂಬ ಒತ್ತು ಕೊಡ್ತಾರೆ. ಮತ್ತು
ನಮ್ಮ ಉಳ್ಳಾಲ್ ತಾಲೂಕಿನಲ್ಲಿ ಮಾದರಿ ಗ್ರಾಮ ಪಂಚಾಯತ್ ಆಗಿ ಮಾಡಿದ್ದಾರೆ. ಹರೇಕಳ, ಪಾವೂರು ಮತ್ತು ಬೋಳಿಯಾರನ್ನ ಅವರನ್ನು ನೋಡಿ ನಾವು ಕಲಿಬೇಕಾಗುತ್ತೆ, ಸಣ್ಣ ಪಂಚಾಯತ್ ಆದರೂ ಕೂಡ. ಬಟ್ ಇಲ್ಲಿ ನಮ್ಮ ಹರೇಕಳ ಥರ ಏನು ಸ್ವಲ್ಪ ಆರ್ಥಿಕ ಸಮಸ್ಯೆ ಇರುವುದಿಲ್ಲ, ಹಲವಾರು ವಿಷಯಗಳಿಂದ ಹಣ ಬರ್ತಾ ಇರುತ್ತೆ. ಹಾಗಾಗಿ ಘಟಕ ಮುಂದಿನ ದಿನಗಳಲ್ಲಿ ಚೆನ್ನಾಗೇ ಆಗಲಿ. ಮತ್ತೊಮ್ಮೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ಆಯೋಜಿಸಿ, ಈ ಒಂದು ಬಾಡಿಲಿ ಸುಮಾರು ಕೆಲಸ ಆಗಿದೆ, ಬಟ್ ಉದ್ಘಾಟನೆ ಮಾಡಿದ್ದು ಇದೊಂದೇ. ನಾವು ಕಟ್ಟಡ ಮಾಡಿದ್ದೇವೆ, ಒಂದು ಸುಮಾರು ದೊಡ್ಡ ಕಟ್ಟಡ ಅಸೈಗುಳಿಲಿ, ಒಂದು ಅಂಗಡಿ ಕಟ್ಟಡ ಬಾಡಿಗೆ, ತಿಂಗಳಿಗೆ ಇಷ್ಟು ಬಾಡಿಗೆ ಬರಲಿ ಅಂತ. ಸೊ ಈಗ ಒಂದು ಅವರ ಅವಧಿ ನಿರ್ಗಮನ ಆಗುವಾಗ ಒಂದು ಇದು ಭೂಮಿ ಪೂಜೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ಈ ಘಟಕ ಮುಂದಿನ ದಿನಗಳಲ್ಲಿ ತಾಲೂಕಿಗೆ ಮಾದರಿ ಘಟಕ ಆಗಲಿ ಅಂತ ಹೇಳ್ತಾ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಸಭೆಯನ್ನು ಉದ್ದೇಶಿಸಿ ಕೊನಾಜೆ ಮಂಡಲದ ಮಾಜಿ ಪ್ರಧಾನರು ಆದ ಶ್ರೀ ಕೋರ್ಜಾಲ್ ಇಬ್ರಾಹಿಂ ಅವರು 1-2 ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳಿ. ಪಂಚಾಯಿತಿ ಅಧ್ಯಕ್ಷೆ ನನ್ನ ಸಹೋದರಿ ಗೀತಾ ಕುಂದರ್ರವರೇ, ಉಪಾಧ್ಯಕ್ಷರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರ್ತಕ್ಕಂಥ ಸಹೋದರ ಸಹೋದರಿ ಬಂಧುಗಳೇ, ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಪಂಚಾಯತಿಗೊಂದು ಹೆಸರು ಬಂದಿದ್ದರೆ ಒಂದು ಒಳ್ಳೆಯ ಘಟಕ ಇದು. ಯಾವುದೇ ಸ್ವಚ್ಛತೆಗೆ ಪ್ರಾಮುಖ್ಯತೆ ಕೊಡದಿದ್ದರೆ ನಮ್ಮ ಆರೋಗ್ಯ ಸರಿ ಇರುವುದಿಲ್ಲ. ಆದ್ದರಿಂದಾಗಿ ಸ್ವಚ್ಛ ಭಾರತ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸ್ವಚ್ಛತೆಯನ್ನು ಕಾಪಾಡುವ ಹಿನ್ನೆಲೆಯಲ್ಲಿ ಈ ಘಟಕವನ್ನು ಇವತ್ತು ಉದ್ಘಾಟನೆ ಮಾಡಲಾಗಿದೆ. ಇದರ ಪ್ರಯೋಜನ ಪಡೆಯುವವರು ನಾವು ನೀವು ಎಲ್ಲರೂ. ಆದ ಕಾರಣ ನಿಮ್ಮೆಲ್ಲರ ಪ್ರಾರ್ಥನೆ ಮತ್ತು ಸಹಕಾರ ಪಂಚಾಯತಿಗೆ ನಾವು ಕೊಡಲೇಬೇಕು. ಯಾತಕ್ಕಂತ ಹೇಳಿದರೆ ಗ್ರಾಮ ಮಟ್ಟದಲ್ಲಿ ಗಾಂಧೀಜಿಯವರ ಕನಸೇ ಈ ದೇಶ ಗ್ರಾಮ ರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು ಅಂತ. ಗ್ರಾಮ ರಾಜ್ಯ ಅಂತ ಹೇಳಿದರೆ ಗ್ರಾಮದಲ್ಲಿರ್ತಕ್ಕಂಥ ಜನರು ಸ್ವಚ್ಛತೆಯ ಒಂದಿಗೆ ಒಗ್ಗಟ್ಟಿನಿಂದ ಆ ಗ್ರಾಮದ ಸಂಪೂರ್ಣ ಅಭಿವೃದ್ಧಿಗೆ ತನ್ನನ್ನು ತಾವು ತೊಡಗಿಸಿಕೊಳ್ಳುವುದು ನಮ್ಮೆಲ್ಲರ ದೊಡ್ಡ ಜವಾಬ್ದಾರಿ. ರಾಮರಾಜ್ಯ ಏನಂತ ಹೇಳಿದರೆ ಇವತ್ತು ಹಿಂದೂ ಧರ್ಮದವರು ರಾಮನನ್ನು ದೇವಂತ ಕರೆಯುವುದರಿಂದ ದೇವರ ರಾಜ್ಯ ಆಗಬೇಕು ಅಂತ. ರಾಮರಾಜ್ಯ ಅಂತ ಹೇಳಿದರೆ ದೇವರ ರಾಜ್ಯ. ದೇವರ ರಾಜ್ಯ ಹೇಗಿರಬೇಕು ಅಂತ ಹೇಳಿದರೆ ಅಲ್ಲಿ ಹಿಂದೂ, ಮುಸಲ್ಮಾನ, ಕ್ರೈಸ್ತ ಅಂತಕ್ಕಂಥ ಭೇದ ಭಾವ ಇರುವುದಿಲ್ಲ. ಅಲ್ಲಿ ಬ್ರಾಹ್ಮಣ, ಹರಿಜನ ಅಂತಕ್ಕಂಥ ತಾರತಮ್ಯ ಇರುವುದಿಲ್ಲ. ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ಹಾಗೆ ಜೀವನ ಮಾಡಬೇಕು. ಮಾತ್ರವಲ್ಲ, ಪರಸ್ಪರ ಸಹಕಾರ ವಿಶ್ವಾಸದಿಂದ ಬಾಳಬೇಕಾದಂಥ ಅವಶ್ಯಕತೆ ನಮ್ಮ ಮುಂದೆ ಇದೆ. ಇದೇ ಗಾಂಧೀಜಿಯವರು ಕಂಡಂಥ ಗ್ರಾಮ ರಾಜ್ಯ ಮತ್ತು ರಾಮರಾಜ್ಯ ಆಗಿತ್ತು. ಅದನ್ನು ನೆನಪು ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ನಾವೆಲ್ಲರೂ ಕೂಡ ಗ್ರಾಮ ಮಟ್ಟದಿಂದಲೇ ಈ ದೇಶದ ಏಳಿಗೆಗೆ ದುಡಿದಾಗ ಖಂಡಿತವಾಗಿ ದೇಶ ಅಭಿವೃದ್ಧಿ ಹೊಂದುತ್ತದೆ ಅಂತಕ್ಕಂಥ ಮಾತಿನಲ್ಲಿ 2 ಮಾತು ಇಲ್ಲ. ಆದ್ದರಿಂದ ಇವತ್ತು ಈ ಘನತ್ಯಾಜ್ಯ ಈ ಘಟಕದ ಉದ್ದೇಶ ಏನತ್ತು ಅಂತ ಹೇಳಿದರೆ ಸ್ವಚ್ಛತೆ ಕಾಪಾಡುವುದಾಗಿದೆ. ಆ ಸ್ವಚ್ಛತೆಗೆ ನೀವು ಬೆಂಬಲವನ್ನು ನೀಡುವುದರ ಒಂದಿಗೆ ಎಲ್ರಿಗೂ ಈ ಸಂದರ್ಭದಲ್ಲಿ ನಾನು ಶುಭಾಶಯ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇವತ್ತು ನಾವು ಇಲ್ಲಿ ಸೇರಿರುವುದು ನಮ್ಮ ಸಮುದಾಯದ ಹಿತದೃಷ್ಟಿಯಿಂದ ಒಂದು ಮುಖ್ಯ ಕ್ಷಣವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಘನತ್ಯಾಜ್ಯ ಘಟಕದ ಈ ಒಂದು ಉದ್ಘಾಟನಾ ಸಮಾರಂಭವು ನಮ್ಮ ಪರಿಸರ ಸಂರಕ್ಷಣೆ ಹಾಗೂ ನಮ್ಮ ಮುಂದಿನ ಒಂದು ಜನಾಂಗಕ್ಕೆ ನಾವು ಒಂದು ಸ್ವಚ್ಛ ಹಾಗೂ ಆರೋಗ್ಯಪೂರ್ಣವಾದಂಥ ಒಂದು ಪರಿಸರ ಮತ್ತು ಹಸಿರು ಪರಿಸರವನ್ನು ನಡೆಸಿಕೊಡ್ತೇವೆ ಅನ್ನುವಂಥ ಒಂದು ಜವಾಬ್ದಾರಿಯನ್ನು ನಾವು ಈ ಸಂದರ್ಭದಲ್ಲಿ ತೋರಿಸಲಿಕ್ಕೆ ಇಚ್ಛೆಪಟ್ಟಿದ್ದೇವೆ ಅಂತ ಅನ್ನಿಸ್ತಾ ಇದೆ. ಒಣಕಸ ಅದು ಕಾಗದ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಅಥವಾ ಲೋಹ ಇರ್ಬೋದು, ಮುಂತಾದ ವಸ್ತುಗಳನ್ನು ವಿಂಗಡಿಸುವುದು, ಸಂಗ್ರಹಿಸುವುದು, ಸಂಸ್ಕರಣೆ ಮಾಡುವುದು ಮತ್ತು ವಿಲೇವಾರಿ ಮಾಡುವುದು ಇವತ್ತು ಇದೊಂದು ಪ್ರಪಂಚದಾದ್ಯಂತ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅಂತಹ ಒಂದು ಸಮಸ್ಯೆಯನ್ನು ಈ ಒಂದು ನಮ್ಮ ಈ ಒಂದು ಘನತ್ಯಾಜ್ಯ ಏನು ಘಟಕ ಇದು ಯಶಸ್ವಿಯಾಗಿ ನಿರ್ವಹಿಸ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದರೊಂದಿಗೆ ಈ ಒಂದು ಘಟಕವನ್ನು ಇಲ್ಲಿ ಸ್ಥಾಪಿಸಲು ಶ್ರಮಿಸಿದಂತಹ ಎಲ್ಲ ಸ್ಥಳೀಯ ಆಡಳಿತ ಹಾಗೂ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳಿದ್ದಾರೆ ಅವರಿಗೆ ಹಾಗೂ ಇನ್ನಿತರ ಅಧಿಕಾರಿ ವರ್ಗಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮುಂದೆ ನಾವು ಸಹ ಈ ಒಂದು
ಆಡಳಿತ ವ್ಯವಸ್ಥೆಯೊಂದಿಗೆ ನಮ್ಮ ಕಸವನ್ನು ನಮ್ಮ ಮೂಲದಲ್ಲೇ ನಾವು ವಿಂಗಡಿಸುವ ಮೂಲಕ ಆ ಒಂದು ಏನವರ ಆ ಕಸದ ಸಂಗ್ರಹಣಾ ವಾಹನ ಬರುತ್ತದೆ, ಅದಕ್ಕೆ ಮೂಲದಲ್ಲೇ ವಿಂಗಡಿಸಿ ಹಸಿ ಕಸ ಮತ್ತು ಒಣ ಕಸವನ್ನು ಪ್ರತ್ಯೇಕವಾಗಿ ನೀಡುವ ಅಂತ ಹೇಳುವ ಒಂದು ಸಂಕಲ್ಪವನ್ನು ಮಾಡೋಣ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ನನಗೆ ಕೊಟ್ಟ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಮತಿ ರಜನಿ ಡಿ ಗಟ್ಟಿಯವರು ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿಸಿದೆ. ಇವತ್ತು ನಮ್ಮ ಕೊಣಾಜೆ ಗ್ರಾಮ ಪಂಚಾಯತ್ನ ಬಹುದೊಡ್ಡ ಕನಸು ಈ ನಮ್ಮ ಘನತ್ಯಾಜ್ಯ ಘಟಕ ಇವತ್ತು ಲೋಕಾರ್ಪಣೆಗೊಂಡಿದೆ. ಇದನ್ನು ಮುಂದೆ ವ್ಯವಸ್ಥಿತವಾಗಿ ನಡೆಸಲು ನಮಗೆ ಗ್ರಾಮಸ್ಥರು ಎಲ್ಲರ ಸಹಕಾರ ತುಂಬ ಅಗತ್ಯವಾಗಿದೆ. ಇದರ ಜೊತೆಗೆ ನಮಗೆ ಹಸಿರುದಳ ಮತ್ತು ನಮ್ಮ ಸಂಜೀವಿನಿ ಒಕ್ಕೂಟದವರು ತುಂಬ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವರ ಸಹಕಾರದೊಂದಿಗೆ ಈ ಘಟಕವು ಉತ್ತಮ ರೀತಿಯಲ್ಲಿ ಬೆಳೆದು ಬರಲಿ ಎಂದು ಆಶಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಘನತ್ಯಾಜ್ಯ ಘಟಕದ ಸ್ವಚ್ಛತೆಯ ಬಗ್ಗೆ ತಮ್ಮ ಅನಿಸಿಕೆಯನ್ನು ಒಂದೆರಡು ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಹಸಿರು ದಳದ ನಮ್ಮ ನಾಗರಾಜ್ ಅವರು. 1 ವರ್ಷದ ಹಿಂದೆ ನಾನು ಹರೇಕಳ ಗ್ರಾಮ ಪಂಚಾಯತಿಯಲ್ಲಿ ನಾವು ಕೆಲಸ ಮಾಡ್ತಿರುವಾಗ ಮುತ್ತಪ್ಪ ಸರ್ ಹತ್ರ ಹೀಗೆ ಮಾತಾಡ್ತಾ ಘಟಕದ ಬಗ್ಗೆ ನಾವು 2 ಪಂಚಾಯತ್ ಹಡ್ಯಾರ್ ಮತ್ತು ತುಂಬೇರಿ ನಮ್ಮ 10 ಗ್ರಾಮ ಪಂಚಾಯತ್ಗಳಲ್ಲಿ ಆ 2 ಗ್ರಾಮ ಪಂಚಾಯತ್ ಕೂಡ ನಮ್ಮೊಳಗಿತ್ತು. ಆದರೆ ಕಾರಣಾಂತರದಿಂದ ಅಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಘಟಕಕ್ಕೆ ಯಾವುದೇ ರೀತಿಯ ಜಾಗದ ಕೊರತೆ ಇರೋದ್ರಿಂದ ಬೇರೆ 2 ಪಂಚಾಯತನ್ನು ನೋಡುವ ಅಂತ ಇದ್ದಾಗ ಮುತ್ತಪ್ಪ ಸರ್ ಹೇಳಿದರು, ನಾನು ಇನ್ನೊಂದು ಪಂಚಾಯತ್ ಕೊಣಾಜೆ ಪಂಚಾಯತಿಯಲ್ಲಿ ಕೂಡ ನಾನು PDO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ, ನೀವೊಂದ್ಸಲ ಬಂದು ನೋಡ್ಬೋದು ಅಂತ ಕೇಳಿದರು. ಆವಾಗ ಹಾಗೆ ಭೇಟಿ ಕೊಟ್ಟುವಾಗ ಇಬ್ಬರು ಸಿಕ್ಕಿದ್ರು ನಮಗೆ, ಒಂದು ಅಧ್ಯಕ್ಷರು ಮತ್ತು ಅಚ್ಯುತ ಸರ್. ಇಬ್ಬರು ಕೂತ್ಕೊಂಡು ನಾವು ಮಾತಾಡಿದ್ವಿ. ನನಗೂ ಕೂಡ ಆರಂಭದಲ್ಲಿ ಧೈರ್ಯ ಬರಲಿಲ್ಲ, ಇಲ್ಲಿ ಹೇಗೆ ಆಗ್ಬೋದು ಏನಾಗ್ಬೋದು ಅಂತೇಳಿ. ಅನಂತರ ಸುಮಾರು 1 ವರ್ಷದ ಕಾಲ ನಾವು ಒಂದಷ್ಟು ಚರ್ಚೆಗಳನ್ನು ಮಾಡಿದೆ, ಒಂದಷ್ಟು ಸಭೆಗಳನ್ನು ನಡೆಸಿದ್ದೇವೆ. ಈ ಒಂದು ಘಟಕದ ಬಗ್ಗೆ ಒಂದು ಅತಿ ಹೆಚ್ಚು ಸಭೆ ನಡೆದಿದ್ದು ನನಗೆ ಕೊಣಜೆಯಲ್ಲಿ ಅಂತ ಅನಿಸ್ತಾ ಇದೆ. ನನಗೆ ಬಹಳಷ್ಟು ಸಭೆ ನಡೆಸಿದ್ವಿ. ಬಹಳಷ್ಟು ಖುಷಿ ಏನಂತ ಹೇಳಿದ್ರೆ, ಆ ಸಭೆಯಲ್ಲಿ ಒಂದು ಧನಾತ್ಮಕವಾದಂಥ ಚರ್ಚೆ ನಡೀತಾ ಇತ್ತು ಘಟಕದ ಬಗ್ಗೆ. ಅಂದರೆ ಯಾರು ಕೂಡ ಋಣಾತ್ಮಕವಾಗಿ ಮಾತಾಡಿಲ್ಲ, ಪ್ರತಿಯೊಬ್ಬರು ಕೂಡ ಆಗಬೇಕು, ಆದರೆ ಹೇಗೆ ಆಗಬೇಕು, ಇದರ ಬಗ್ಗೆ ಹೇಗೆ ಹಣ ಹೊಂದಿಸಬೇಕು, ಈ ರೀತಿಯ ಒಂದು ಚರ್ಚೆಗಳು ನಡೀತಾ ಇತ್ತು. ಪಂಚಾಯತ್ನ ಎಲ್ಲ ಸದಸ್ಯರು ಕೂಡ ಈ ಒಂದು ಬೆಂಬಲವಾಗಿ ನಿಂತಿದ್ರಿಂದ ಇವತ್ತು ನಮ್ಮ ಕನಸು ನನಸಾಗಿದೆ. ಒಂದು ಕೊಣಜೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯತ್ ಆಗುವ ನಿಟ್ಟಿನಲ್ಲಿ, ಒಂದು ಶೂನ್ಯ ತ್ಯಾಜ್ಯ ಮಾದರಿ ಗ್ರಾಮ ಪಂಚಾಯತ್ ಆಗುವ ನಿಟ್ಟಿನಲ್ಲಿ ಈ ಒಂದು ಘಟಕ ಇವತ್ತು ಉದ್ಘಾಟನೆಗೊಂಡಿದೆ. ಮೊದಲಾಗಿ ನಾನು ಎಲ್ಲ ಪಂಚಾಯತಿಗೆ ಹಾಗೂ ಪಂಚಾಯತಿಗೆ ನಾನು ಹಸಿರು ದಳದ ವತಿಯಿಂದ ತುಂಬುರದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾವು 10 ಗ್ರಾಮ ಪಂಚಾಯತಿಗಳನ್ನ ಸರ್ ಹೇಳಿದ್ರು, ಈಗ ಮುತ್ತಪ್ಪ ಸರ್ ಹೇಳಿದ್ರು, ಒಂದೊಂದು ಆನೆಯನ್ನ ಖರೀದಿ ಮಾಡಿದಾಗೆ ಅಂತೇಳಿ. ಹೌದು, ಯಾಕಂತೇಳಿದ್ರೆ ಈ ತ್ಯಾಜ್ಯ ನಿರ್ವಹಣೆ ಅಷ್ಟು ಸುಲಭದ ಕೆಲಸ ಅಲ್ಲ. ಪ್ರತಿ ಧರ್ಮದಲ್ಲೂ ಕೂಡ ಹೇಳ್ತಾರೆ, ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ದೇವರು ಇಡ್ತಾರೆ ಅಂತೇಳಿ. ಆದರೆ ನಾವೆಲ್ಲರೂ ಸ್ವಾರ್ಥಿಗಳಾಗ್ಬಿಟ್ಟಿದ್ದೇವೆ. ಏನಂತಂದರೆ, ನಮ್ಮ ಮನೆ ಮಾತ್ರ ಸ್ವಚ್ಛ ಆದರೆ ಸಾಕು, ನಮ್ಮ ಮನೆಯನ್ನು ಸ್ವಚ್ಛ ಮಾಡಿ ಎಲ್ಲ ಕಸವನ್ನು ಹೊರಗಡೆ ಬಿಸಾಡಿಬಿಡ್ತೇವೆ ಅಥವಾ ಬೇರೆಯವರ ಜಾಗದಲ್ಲಿ ಬಿಸಾಡಿಬಿಡ್ತೇವೆ. ಯಾಕಂದರೆ ನಮ್ಮ ಮನೆ ಸ್ವಚ್ಛ ಆದರೆ ಸಾಕು, ದೇವರು ನಮಗೆ ಮಾತ್ರ ಒಳಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೇವೆ. ಆದರೆ ಇನ್ನೊಂದು ಕಡೆ ಹೇಳ್ತೇವೆ, ಎಲ್ಲ ಕಡೆ ದೇವರಿದ್ದಾರೆ ಅಂತೇಳಿ. ದೇವರು ಸರ್ವಾಂತರ್ಯಾಮಿ. ಯಾಕೆ ನಾವು ಕಸ ಬಿಸಾಡಿದ ಜಾಗದಲ್ಲಿ ದೇವರಿಲ್ವಾ? ಈ ರೀತಿ ಕಸವನ್ನು ಸಿಕ್ಕಲ್ಲಿ ಬಿಸಾಡೋದನ್ನು ನಿಲ್ಲಿಸೋದು ಮುಖ್ಯ. ಅದಕ್ಕಿಂತಲೂ ಮುಖ್ಯ ಏನಂತ ಹೇಳಿದ್ರೆ, ಕಸವನ್ನು ವಿಂಗಡಣೆ ಮಾಡಿ ಕೊಡುವಂಥದ್ದು. ನಾವು ಎಷ್ಟೋ ಮನೆಗೆ ಹೋಗುವಾಗ ಜನರು ಹೇಳ್ತಾ ಇದ್ರು, ಈಗಲೂ ಕೂಡ ಭೇಟಿ ಕೊಡುವಾಗ ಹೇಳ್ತಾ ಇದ್ದಾರೆ, ಇಲ್ಲ ಕಸ ಯಾಕೆ ವಿಂಗಡಣೆ ಮಾಡಿ ಕೊಡಬೇಕು, ನಾವು ದುಡ್ಡು ಕೊಡ್ತೇವೆ ಅಂತೇಳಿ. ಯಾಕೆ ವಿಂಗಡಣೆ ಮಾಡಬೇಕಂತ ಹೇಳಿದ್ರೆ, ಕಸ ಹೇಗೆ ಕೊಡ್ತಾ ಇದ್ದಾರೆ ಅಂತೇಳಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಒಂದು ಪ್ಲಾಸ್ಟಿಕ್ ಡಬ್ಬ ಇಟ್ಟು ಅದರಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡಿಬಿಡ್ತೇವೆ. ಅದರಲ್ಲಿ ಹಸಿ ಕಸ ಹಾಕ್ತೇವೆ, ಪ್ಲಾಸ್ಟಿಕ್ಗಳನ್ನ ಹಾಕ್ತೇವೆ, ಸ್ಯಾನಿಟರಿ ಪ್ಯಾಡ್ಗಳನ್ನು ಅದರಲ್ಲಿ, ಡೈಪರ್ಸ್, ಒಡೆದ ಗ್ಲಾಸ್ಗಳನ್ನು ಎಲ್ಲವನ್ನು ಹಾಕ್ತೇವೆ. ಅದೆಲ್ಲವೂ ಕೂಡ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾದ ನಂತರ ಅದಕ್ಕೆ ಕೈ ಹಾಕಿ ಅದನ್ನು ಸ್ವಚ್ಛತೆ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನಾವಿಲ್ಲಿ ಕೆಲಸಕ್ಕೆ ಜನ ಬೇಕು ಅಂತ ಕರೆದರೂ ಕೂಡ ಜನ ಬರಲಿಕ್ಕೆ ತಯಾರಿಲ್ಲ. ಯಾಕೆ ಕಸದೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಬರಲ್ಲ? 5,000 10,000ಕ್ಕೆ ಎಲ್ಲೆಲ್ಲೋ ಹೋಗಿ ಕೆಲಸ ಮಾಡುವ ಮಹಿಳೆಯರು ಇರ್ತಾರೆ. ಆದರೆ ಕಸದಲ್ಲಿ ಕೆಲಸ ಮಾಡಲಿಕ್ಕೆ ನಾವು 10,000 12,000 15,000 ಕೊಡ್ತೇವೆ ಅಂತ ಹೇಳಿದ್ರು ಕೂಡ ಜನ ಬರಲ್ಲ ಅಂತ ಹೇಳಿದ್ರೆ ನಾವು ಕೊಡುವ ಕಸದಿಂದಾಗಿ. ಯಾಕಂದರೆ ನಾವೆಲ್ಲವನ್ನು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೇವೆ. ದಯವಿಟ್ಟು ನಾವು ಪ್ರತಿ ಮನೆಯಲ್ಲಿ ಕೂಡ ನಾವು ಹೇಳ್ತಾ ಇದ್ದೇವೆ, ಕಸವನ್ನು ವಿಂಗಡಣೆ ಮಾಡಿ ಕೊಟ್ಟರೆ ಖಂಡಿತವಾಗಿ ಕಸ ನಿರ್ವಹಣೆ ಯಾವುದೇ ರೀತಿಯ ಸಮಸ್ಯೆನೇ ಇರೋದಿಲ್ಲ. ನಮ್ಮ ಜನರು ಎಷ್ಟು ಕೆಟ್ಟ ಮನಸ್ಥಿತಿಯವರಿದ್ದಾರೆ ಅಂತ ಹೇಳಿದ್ರೆ, ಪಾವೂರು ಗ್ರಾಮ ಪಂಚಾಯತಿಯಲ್ಲಿ ಕಸದೊಟ್ಟಿಗೆ ಈ ಜೀವಂತ ಹಾವನ್ನು ಡಬ್ಬದಲ್ಲಿ ಹಾಕಿ ಕೊಟ್ಟು ಬಿಟ್ಟಿದ್ದಾರೆ.
ಸತ್ತ ನಾಯಿಗಳನ್ನು, ಸತ್ತ ಕೋಳಿಗಳನ್ನು ಎಲ್ಲವನ್ನ ವಾಸನೆ ಬರುವಂಥ ಎಲ್ಲವನ್ನ ಕೊಟ್ಟು ಬಿಡ್ತಾರೆ. ಯಾಕೆ ನಮ್ಮ ಮನೆಯಲ್ಲಿ ಅದನ್ನು ಸ್ವಲ್ಪ ಇದು ಮಾಡಲಿಕ್ಕೆ ಕೂಡ ಆಗಲ್ವಾ? ಅಂತಹ ನೀಚ ಮನಸ್ಥಿತಿಯ ಮನುಷ್ಯರು ನಮ್ಮಲ್ಲಿಗಿದ್ದಾರೆ. ನಿಜವಾಗ್ಲೂ ಬೇಸರ ಅನಿಸ್ತಾ ಇದೆ. ಆದರೆ ಬದಲಾವಣೆ ಖಂಡಿತವಾಗಿ ಆಗಲೇಬೇಕು. ನಾವೆಲ್ಲರೂ ಕೂಡ ಅದರ ಬಗ್ಗೆ ಎಲ್ಲರೂ ಕೂಡ ಮನೆ ಮನೆಗೆ ಹೋಗ್ತಾ ಇದ್ದೇವೆ. ಅದರೊಟ್ಟಿಗೆ ಸದಸ್ಯರು ಕೂಡ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಗಮನವನ್ನು ಹರಿಸಬೇಕಾಗಿದೆ. ಮತ್ತು ಇನ್ನೊಂದು ನಾನು ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಎಲ್ಲ ಸಮಿತಿ ನಿಮ್ಮ ಇದರಲ್ಲಿ, ದೊಡ್ಡ ಗ್ರಾಮ ಒಂದೇ ಗಾಡಿ ಇರೋದು ಖಂಡಿತ ಕಷ್ಟ ಆಗುತ್ತೆ. ಮುಂಬರುವ ದಿನಗಳಲ್ಲಿ 2 ಗಾಡಿ, ಕನಿಷ್ಠ 2 ಗಾಡಿ ನಮ್ಮ ಪಂಚಾಯತಿಗೆ ಬೇಕೇ ಬೇಕಾಗಿದೆ. ಮತ್ತು ಘಟಕ ಕೂಡ ಇನ್ನಷ್ಟು ದೊಡ್ಡದಾಗಬೇಕು ಇನ್ನೂ ಕೂಡ. ಯಾಕಂದರೆ ನಾವು ದೊಡ್ಡ ರೀತಿಯ ಒಂದು ಯೋಜನೆಯನ್ನು ಹಾಕ್ಕೊಂಡಾಗ ಇನ್ನು ಮುಂದಿನ ಹಂತಗಳಲ್ಲಿ ಅದಕ್ಕೆ ದಯವಿಟ್ಟು ಫಂಡನ್ನು ಇಟ್ಬಿಡಿ ಅಂತ ನಾನು ಮೊದಲೇ ಹೇಳ್ತಾ ಇದ್ದೇನೆ. ಯಾಕಂದರೆ ಅದು ಇಲ್ಲದ್ರೆ ಕಷ್ಟ ಆಗ್ಬೋದು. ಖಂಡಿತವಾಗಿ ಮಾದರಿ ಪಂಚಾಯತ್ ಆಗುತ್ತೆ. ಈ ಸಂದರ್ಭದಲ್ಲಿ ನಾನೊಂದು 2 ಜನರನ್ನು ನಾನಿಲ್ಲಿ ನೆನೆಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಘಟಕ ನಿರ್ವಹಣೆ ಆಗಬೇಕಾದ್ರೆ ಇದರ ಹಿಂದೆ ಬಹಳಷ್ಟು ನಮ್ಮ ಸೂಪರ್ವೈಸರ್ ಅಂತ ವರ್ಷಿಣಿಯವರು ಬಹಳಷ್ಟು ಕೆಲಸ ಮಾಡಿ, ದಯವಿಟ್ಟು ಒಮ್ಮೆ ಈ ಸೆಕೆಂಡ್ ಅದರ ಹಿಂದೆ ಬಹಳಷ್ಟು ಉಪದ್ರ ಕೂಡ ಕೊಟ್ಟಿರ್ಬೋದು. ಅವರು ಗಡಿಗೆ ಫೋನ್ ಮಾಡ್ತಾ ಇವರು ಮುಂದೆ ನಮ್ಮ ಪಂಚಾಯತ್ನ ಈ ಒಂದು ಕೊಣಜೆ ಗ್ರಾಮ ಪಂಚಾಯತ್ನ ಸೂಪರ್ವೈಸರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಂಜೀವಿನಿ ಒಕ್ಕೂಟದೊಂದಿಗೆ ನಾವು ಒಡನಾಟವನ್ನು ಬೆಳೆಸ್ತಾ ಇದ್ದೇವೆ. ಥ್ಯಾಂಕ್ ಯು ವರ್ಷಿಣಿ ಅವರೇ. ಅದೇ ರೀತಿ ಇಕ್ಬಾಲ್ ಸರ್ ಮತ್ತು ಅಚ್ಯುತ ಸರ್ ಅವರಿಗೂ ನನ್ನ ವೈಯಕ್ತಿಕವಾಗಿ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಯಾಕಂದರೆ ಬಹಳಷ್ಟು ಕೆಲಸಗಳನ್ನಾಗುವಾಗ ಅದರ ಹಿಂದೆ ನಮ್ಮೊಂದಿಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಗುತ್ತಿಗೆದಾರರಾದಂಥ ಇಮ್ತಿಯಾಜ್ ಸರ್ ಬಹಳ ಸೌಮ್ಯ ಸ್ವಭಾವದವರು. ಗುತ್ತಿಗೆದಾರರಾದರೂ ಕೂಡ ಏನು ಹೇಳಿದರೂ ಕೂಡ ಮುಗುಳ್ನಗುತ್ತಾ ಎಲ್ಲದಕ್ಕೂ ಕೂಡ ಓಕೆ ಸರ್ ನಾವು ಮಾಡ್ತೇವೆ ಅಂತೇಳಿ ಇಲ್ಲಿವರೆಗೆ ಬಂದಿದ್ದಾರೆ. ಖಂಡಿತವಾಗಿ ಅವರಿಗೂ ಕೂಡ ನಾನು ನಮ್ಮ ಇದರ ವತಿಯಿಂದ ಧನ್ಯವಾದ ಅರ್ಪಿಸ್ತೇವೆ. ಮತ್ತು ಸತೀಶ್ ಇದ್ದಾರೆ ನಮ್ಮ ಪೈಂಟರ್ ಆಗಿ ಎಲ್ಲ ಗ್ರಾಮ ಪಂಚಾಯತ್ ಒಂದು ಸುಂದರವಾಗಿ ಮಾಡಲಿಕ್ಕೆ ಅವರು ಕೂಡ ಬಹಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ನಮ್ಮ ಅಸುದ್ಧದ ವತಿಯಿಂದ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಮತ್ತು ನಮಗೆಲ್ಲರಿಗೂ ಸ್ಫೂರ್ತಿ ಅಂತ ಹೇಳಿದ್ರೆ ಮುಖ್ಯ ಸಾರಥಿಯಾಗಿರುವಂಥ ನಮ್ಮ ಅಧ್ಯಕ್ಷರು, PDO ಕೂಡ ಅಷ್ಟೇ ನಮಗೆ ಬಹಳಷ್ಟು. ಅಧ್ಯಕ್ಷರ ಬಗ್ಗೆ ಒಂದು ಹೇಳ್ಬೇಕಂತ ಹೇಳಿದ್ರೆ 10 ಗ್ರಾಮ ಪಂಚಾಯತಿಲಿ ಯಾವ ಅಧ್ಯಕ್ಷರು ಕೂಡ ನಮ್ಮೊಟ್ಟಿಗೆ ಫೀಲ್ಡಿಗೆ ಬಂದೆ ಅವರಿಲ್ಲ. ಬಟ್ ಮೊನ್ನೆ ಅವರು ನಾನು ಫೋಟೋ ನೋಡಿದೆ, ನಾನು ಬರಲಿಲ್ಲ ಆ ದಿವಸ, ನಾನು ಬ್ಯಾಂಗ್ಳೂರಲ್ಲಿದ್ದೆ. ಬ್ಯಾಂಗ್ಳೂರಲ್ಲಿ ಫೋಟೋ ನೋಡುವಾಗ ಅಧ್ಯಕ್ಷರು ಮನೆ ಮನೆಗೆ ಭೇಟಿ ಕೊಡ್ತಾರೆ ಅಂತ ಹೇಳುವಾಗ ನಿಜವಾಗ್ಲೂ ಯಾಕಂತ ಹೇಳಿದ್ರೆ ಅಂತಹ ಮನಸ್ಥಿತಿ ಬೇಕು, ನಾವು ಮಾಡಲೇಬೇಕು ಎಂಬ ಹಠ ತೊಡ್ದಾಗ ಖಂಡಿತವಾಗಿಯೂ ಎಲ್ಲವೂ ಆಗುತ್ತೆ ಎಂಬುದಕ್ಕೆ ಈ ಒಂದು ಘಟಕ ಇವತ್ತು ಉದ್ಘಾಟನೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಈ ನಿಟ್ಟಿನಲ್ಲಿ ಹಸಿರು ದಳ ಇನ್ನಷ್ಟು ಬರೀ ಒಂದು 10 ಲಕ್ಷ ಕೊಟ್ಟದ್ದು ಮಾತ್ರ ಅಲ್ಲ, ಮುಂಬರುವ ದಿನಗಳಲ್ಲಿ ನಮ್ಮ ಬಹಳಷ್ಟು ದೊಡ್ಡ ಕೆಲಸ ಏನಾಗಿದೆ ಅಂತಂದರೆ ಇಲ್ಲಿ ಒಂದಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗಿದೆ, ಜನರ ಬಳಿಗೆ ಹೋಗಬೇಕಾಗಿದೆ. ಬೇರೆ ಬೇರೆ ಇನ್ನಿತರ ಕಾರ್ಯಕ್ರಮಗಳ ಮೂಲಕ ಒಂದಷ್ಟು ದುಡ್ಡುಗಳನ್ನು ಕೂಡ ನಾವು ಜನರ ಬದಲಾವಣೆಗೆ ನಾವು ಹಾಕ್ತಾ ಇದ್ದೇವೆ. ಮತ್ತು ಇನ್ನಷ್ಟು ಬೇರೆ ಬೇರೆ ಕೆಲಸಗಳನ್ನು ಈ ಪಂಚಾಯತಿಗಳಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ನಿಮ್ಮೊಟ್ಟಿಗೆ ಸದಾ ನಿರಂತರದ ನಮ್ಮ ಇದರಲ್ಲಿದ್ದೇವೆ. ಅದೇ ರೀತಿ ಈ ಸಂದರ್ಭದಲ್ಲಿ ಸಂಜೀವಿನಿ ಒಕ್ಕೂಟದ ಮಹಿಳೆಯರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಈ ಒಂದು ಕೆಲಸಕ್ಕೆ ಅವರು ನಾವು ಮಾಡ್ತೇವೆ ಅಂತೇಳಿ ಅಧ್ಯಕ್ಷರು ಮತ್ತು PDO ನಮ್ಮ MBK ಅವರನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲ ಸಭೆಯಲ್ಲಿ ಕೂಡ ಬಂದು ನಾವು ಮಾಡ್ತೇವೆ, ಪ್ರತಿಯೊಂದಕ್ಕೂ ನಾವು ತಯಾರಿದ್ದೇವೆ ಎಂಬುದನ್ನು ಅವರು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಪಂಚಾಯತ್ ಮತ್ತು ನಾವು ಖಂಡಿತವಾಗಿಯೂ ಸಹಕಾರ ನೀಡಲೇಬೇಕಾಗಿದೆ. ಬರೀ ಅವರನ್ನು ಬಿಟ್ಟು ಬಿಡೋದಲ್ಲ, ಅದು ಬರೀ ಅವರದ್ದು ಮಾತ್ರ ಜವಾಬ್ದಾರಿ ಅಲ್ಲ, ಅದು ನಮ್ಮೆಲ್ಲರದ್ದು ಜವಾಬ್ದಾರಿ ಆಗಿದೆ. ಆ ಎರಡರ ಮಧ್ಯೆ ನಾವೊಂದು ಸೇತುವೆಯಾಗಿ ಕೆಲಸ ಮಾಡ್ತೇವೆ ಅಂತ ಹೇಳುತ್ತಾ ನಿಮ್ಮೆಲ್ಲರ ಸಹಕಾರವನ್ನು ಮುಂಬರುವ 1.5 ವರ್ಷ ನಾವು ಇನ್ನು ಈ ಪಂಚಾಯತಿಯಲ್ಲಿದ್ದೇವೆ. ತಡವಾಗಿದೆ ನಮಗೆ ಆಲ್ರೆಡಿ. ಸೊ 1.5 ವರ್ಷದಲ್ಲಿ ನಾವು ಒಂದಷ್ಟು ಸಾಧನೆಗಳನ್ನು ಮಾಡೋಣ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಂತ ಎಲ್ಲರೂ ಕೂಡ ವಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆ ಹಂತ ಈಗ ಅಧ್ಯಕ್ಷರ ಭಾಷಣ. ವೇದಿಕೆಯಲ್ಲಿರುವ ಹಿರಿಯರಾದಂಥ ನಮ್ಮ ಕೋರ್ಜಲ್ ಸರ್ ಅವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರೇ, ಹಾಗೂ ನನ್ನ ಈ ಪಂಚಾಯತಿನ ಗೌರವಾನ್ವಿತ ಸರ್ವ ಸದಸ್ಯರುಗಳೇ, ಹಾಗೂ ಅಧಿಕಾರಿ ವರ್ಗದವರೇ, ಸಿಬ್ಬಂದಿ ವರ್ಗದವರೇ, ಆಶಾ ಕಾರ್ಯಕರ್ತರೇ, ಸಂಜೀವಿನಿ ಒಕ್ಕೂಟದವರೇ, ಎಲ್ಲ ಊರಿನ ಸಾರ್ವಜನಿಕರೇ, ತಮಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಈ ದಿನ ಈ ಒಂದು ತ್ಯಾಜ್ಯ ಘಟಕಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇದ್ದ ಕಾರಣ ನಾನು ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯವಾಯಿತಂತ ಈ ಸಂದರ್ಭದಲ್ಲಿ ತುಂಬ ಮನಸ್ಸಿನಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದೇ ರೀತಿ ಇನ್ನು ಮುಂದೆ ಕೂಡ ಹಾಗೆ ಇವರು ನಮ್ಮ PDO ಸರ್ ನಮ್ಮ ಪ್ರಭಾರವಾಗಿ ಬಂದರು ನಮ್ಮ ಮುತ್ತಪ್ಪ PDO ಅವರನ್ನು ನಾನು ಅವರ ವಿಷಯ 2 ಹೇಳಲೇಬೇಕಾಗ್ತದೆ.
ಏನಾದರೂ ಅವ್ರು ಯಾವಾಗಲೂ ಹೇಳ್ತಿದ್ದಾರೆ ನನ್ನ ಹತ್ರ, ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಧ್ಯಕ್ಷರೇ, ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿ ನಾವು ಬರುವಾಗ, ನಾವು ಹುಟ್ಟಿ ಬರುವಾಗ ನಮ್ಮ ಉಸಿರು ಮಾತ್ರ ಇರ್ತದೆ, ನಾವು ಹೋಗುವಾಗ ಒಂದು ನಮ್ಮ ಹೆಸರಾದರೂ ಬೇಕು ಅಂತ ಇರ್ತಾ ಇದ್ದರು. ಅದಕ್ಕೋಸ್ಕರ ಯಾವಾಗಲೂ ಹೇಳುವಾಗ ಹೆಸರು ಮಾಡಬೇಕಾದ್ರೆ ಯಾವುದೆಲ್ಲ ಇದು ಮಾಡಬೇಕಂತ ಹೇಳುವಾಗ ಅವರೊಂದು ನನಗೆ ಗೈಡ್ಲೈನ್ಸನ್ನೆಲ್ಲ ಕೊಡ್ತಿದ್ರು. ಹೀಗೀಗೆಲ್ಲ ಮಾಡಬೇಕು, ಹೀಗೀಗೆ ಅವರನ್ನು ಇದು ಮಾಡಬೇಕು, ಎಲ್ಲ ವ್ಯವಸ್ಥಿತವಾಗಿ ಹೋಗುವುದಾದರೆ ಅವರು ಮುಂದೆ ನಿಂತು ನಾವೆಲ್ಲ ಒಟ್ಟಾಗಿ ಮಾಡುವ, ಅದರಲ್ಲಿ ಏನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಆ ಜಾಗ ನೋಡುವಾಗ ಇಂಥ ತ್ಯಾಜ್ಯ ಘಟಕ ಆಗ್ತದೆ, ಇದರಲ್ಲಿ ಇಂಥ ಒಂದು ಸುಸಜ್ಜಿತವಾದ ಒಂದು ತ್ಯಾಜ್ಯ ಘಟಕ ಆಗ್ತದೆ ಅಂತ ಯಾರು ನಂಬಿರಲಿಕ್ಕಿಲ್ಲ. ಅದು ಮಾಡುವಾಗ ತುಂಬ ಅಡೆತಡೆ ಎಲ್ಲ ಬಂತು. ಈ ಊರಿನ ಜನಗಳದ್ದು ಕೂಡ ಅವ್ರಿಗೆ ವಾಸನೆ ಬರ್ತದಂತ ಅವರಿಗೆ ಒಂದು ಮನಸ್ಸಿನಲ್ಲಿ ಇದೆಲ್ಲ ಇರ್ತದಲ್ಲ. ಹಾಗೆ ನಮ್ಮನ್ನು ಕೇಳಿದರು. ಅವರನ್ನೆಲ್ಲ ಕರೆದು ಅವರನ್ನೆಲ್ಲ ಪಂಚಾಯತಿಯಲ್ಲಿ ಕರೆತಂದು ಅವರಿಗೆ ವಿಷಯವನ್ನೆಲ್ಲ ಹೇಳಿ, ವಾಸನೆ ಬರ್ಬೋದು, ಮನೆಯಲ್ಲಿ ಕಸ ಇದ್ದರೆ ವಾಸನೆ ಬರೋದಿಲ್ವ, ಹಾಗೆ ಸ್ವಲ್ಪ ಬರ್ಬೋದು, ತುಂಬ ವಾಸನೆ ಅಲ್ಲಿ ನಮ್ಮ ವಾಮಂಜೂರಲ್ಲಿ ಅಲ್ಲಿಯ ಹಾಗೆ ವಾಸನೆ ಬರಲಿಕ್ಕೆ ನಾವು ಬಿಡುವುದಿಲ್ಲ ಅಂತ ಹೇಳಿ ಅವರನ್ನು ಒಪ್ಪಿಸಿ ಈಗ ಒಂದು ತ್ಯಾಜ್ಯ ಘಟಕವನ್ನು ಇಲ್ಲಿ ನಿರ್ಮಿಸಿದ್ದೇವೆ. ಅದಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತ ಎಲೆಮಾರೆ ಕಾಯಿ ಥರ ಒಂದು ಸದಸ್ಯರುಗಳಿದ್ದಾರೆ. ಅವರನ್ನು ನಾನು ಯಾವಾಗಲೂ ಅಭಿನಂದಿಸಲೇಬೇಕು. ನಾನು ಎಲ್ಲಿ ಕರೆದರೂ, ಎಲ್ಲಿ ಇದು ಮಾಡಿದರೂ ಅವರು ನನ್ನೊಂದಿಗೆ ಇದ್ದು ಈ ತ್ಯಾಜ್ಯ ಘಟಕ ಉದ್ಘಾಟನೆಗೆ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ ಎಂದು ನಾನು ತುಂಬ ಹೃದಯದಲ್ಲಿ ಹೇಳಬಲ್ಲೆ. ಹಾಗೆ ಅಂತ ಈ ಪ್ರಭಾರವಾಗಿ ಇದ್ದರೂ ನಮ್ಮ PD ಅವರು ಒಂದು ದಿವಸ ನಮ್ಮ ಹರೆಕಳದಲ್ಲಿ ತ್ಯಾಜ್ಯ ಘಟಕ್ಕೆ ಹಸಿರು ದವಳದವರು ಇದ್ದಾರೆ, ಅವರನ್ನು ಕರೆಯೋಣ, ಅಲ್ಲಿ ಒಂದು ವ್ಯವಸ್ಥಿತವಾಗಿ ಅವರು ಮಾಡ್ತಾರೆ ಅಂತ ಹೇಳುವಾಗ ಒಂದು ದಿವಸ ನಾಗರಾಜ್ ಸರ್ ಬಂದರು. ನಾಗರಾಜ್ ಸರ್ ಆ ಸಂದರ್ಭದಲ್ಲಿ ಬರುವಾಗ ನಮ್ಮದು ಇಲ್ಲಿ ಕೊಣಾಜೆಯಲ್ಲಿ ವಿಶ್ವವಿದ್ಯಾಲಯದ ಸಾಹಿತ್ಯ ಸಮ್ಮೇಳನ ಆಗ್ತಿತ್ತು. 5,000 ಜನರ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಅಲ್ಲಿ ಒಂದು ಸಾಹಿತ್ಯ ಸಮ್ಮೇಳನವನ್ನು, ತ್ಯಾಜ್ಯ ಮುಕ್ತ ಸಾಹಿತ್ಯ ಸಮ್ಮೇಳನವನ್ನು ಅಲ್ಲಿ ಮಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆಂದು ಈ ಸಂದರ್ಭದಲ್ಲಿ ನಾನು ಹೇಳಲು ತುಂಬ ಸಂತೋಷ ಪಡುತ್ತೇನೆ. ಹಾಗಾಗಿ ನನ್ನೊಂದಿಗೆ ಸಹಾಯ ಸಹಕಾರವಿಟ್ಟು ನನ್ನ ಸಿಬ್ಬಂದಿ ವರ್ಗದವರು ಕೂಡ ನನ್ನ ಪಂಚಾಯತ್ನಲ್ಲಿ ಉಂಟು. ನಮ್ಮ 2 ವರ್ಷ ಫೆಬ್ರವರಿಗೆ 2 ವರ್ಷ ನಮ್ಮ 8 ತಾರೀಕಿಗೆ ಮುಗೀತದೆ. ಈ ಅವಧಿಯಲ್ಲಿ ನಾವು ನಾನು ಅಧ್ಯಕ್ಷಳಾದ ಸುರುವಿನಲ್ಲಿ ನಮ್ಮ ನಾಟಕಲ್ಲಿನಲ್ಲಿ ಅಲ್ಲಿ ಹಸಿ ಕಸ ಒಣ ಕಸ ಎಲ್ಲ ರಾಶಿ ಹಾಕಿ ಕಬ್ಬು ನಾರುತ್ತಿತ್ತು. ಆ ಸಂದರ್ಭದಲ್ಲಿ ನಾನು ಎಲ್ಲ ಪಂಚಾಯತ್ ಸದಸ್ಯರನ್ನು ಒಟ್ಟುಗೂಡಿ ಅಲ್ಲಿ ಎಲ್ಲ ಕಸವನ್ನು ತೆಗೆದು ಒಂದು ರಾತ್ರಿ ಹಗಲು ಒಂದು 7-8 ದಿನ ನನ್ನೊಟ್ಟಿಗೆ ನಾನು ಹೋಗದಿದ್ದರೂ ನಮ್ಮ ಇವರು ಸದಸ್ಯರುಗಳು ರಾತ್ರಿ ಹಗಲು ಎನ್ನದೆ ಅಲ್ಲಿ ಕಸ ಯಾರು ಬಿಸಾಕ್ತಾರೆ, ಏನು ಮಾಡ್ತಾರೆ ಎಂದು ರಾತ್ರಿ ಇಡೀ ಕಾದು ಅಲ್ಲಿ ಕಬ್ಬು ನಾರುತ್ತಿರುವ ಆ ವಾಸನೆಯನ್ನು ತೆಗೆದು ಈಗ ಅಲ್ಲಿ ನಾಟಕಲ್ಲೊಂದು ಸ್ವಚ್ಛಂದವಾಗಿ ಒಂದು ಆಚೆ ಈಚೆ ಹೋಗಲು ಆಗ್ತಿದೆ ಎಂದು ಹೇಳಿದ್ರೆ ನಾನು ಸಂತೋಷ ಪಡ್ತೇನೆ. ಆ ವಿಷಯದಲ್ಲಿ ಆಗಲಿ ಮತ್ತು ಎಲ್ಲ ವಿಷಯದಲ್ಲಿ ನಾನು 2.5 ವರ್ಷ ಅವಧಿಯಲ್ಲಿ ಒಂದು ದೊಡ್ಡ ಕೆಲಸ ಮಹತ್ ಕಾರ್ಯ ಮಾಡದಿದ್ದರೂ ನನ್ನ ಮಟ್ಟಿಗೆ ನನ್ನ ಮನಸ್ಸಿಗೆ ಒಂದು ಜನಗಳು ಒಪ್ಪುವ ರೀತಿಯಲ್ಲಿ ನಾನು ಕೆಲಸ ಮಾಡಿದ್ದನ್ನು ಹೇಳಲು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನಮ್ಮ ಗಾಂಧೀಜಿಯವರ ಕನಸು ಸ್ವಚ್ಛ ಗ್ರಾಮ ನಮ್ಮ ಗ್ರಾಮ. ಹಾಗೆಯೇ ಅದನ್ನು ನನಸು ಮಾಡಿದಂಥ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕಾಗ್ತದೆ. ಅದನ್ನು ನನಸು ಮಾಡುವಲ್ಲಿ ಅವರು 2014 ಅಕ್ಟೋಬರ್ 2ರಂದು ಒಂದು ಯಶಸ್ವಿಯಾದ ಒಂದು ಯೋಜನೆಯನ್ನು ಕಲ್ಪಿಸಿದ್ದಾರೆ. ನಮ್ಮ ಗ್ರಾಮ ಸ್ವಚ್ಛವಾಗಬೇಕು, ನಮ್ಮ ಗ್ರಾಮದಲ್ಲಿ ಎಲ್ಲಿ ಕಸ ಒಂದು ಅಭಿಯಾನವನ್ನು ವ್ಯಕ್ತಪಡಿಸಿ ಎಲ್ಲ ಸಾರ್ವಜನಿಕ ನಮ್ಮ ವಿದೇಶಗಳಲ್ಲಿ ಸ್ವಚ್ಛ ಗ್ರಾಮ ನಮ್ಮ ಗ್ರಾಮ ಅಂತ ಹೇಳಿ ಎಲ್ಲ ಕಡೆ ಒಂದು ಅಭಿಯಾನ ಹೊರಡಿಸಿ ಅದಕ್ಕೆ ಬೇಕಾದಂಥ ಅವರ ಕೇಂದ್ರ ಸರ್ಕಾರದ ಆಡಳಿತದಲ್ಲಿರುವಾಗಲೂ ಕೂಡ ಒಂದು 15 ಹಣಕಾಸಿನ ಅಡಿಯಲ್ಲಿ ನಮ್ಮ ಇದಕ್ಕೆ 18 ಲಕ್ಷದ ಅನುದಾನ ಹಾಗೂ 18 ಲಕ್ಷ ಅನುದಾನವನ್ನು ಇದಕ್ಕೆ ಹಾಕಿ ಮತ್ತು ಜಿಲ್ಲಾ ಪಂಚಾಯತ್ ಇದರಲ್ಲಿ ಒಂದು 4.5 ಲಕ್ಷ ನಮ್ಮ ಗಾಡಿಗೆ ಒಂದು ಕೊಟ್ಟಿದ್ದಾರೆ. ಮತ್ತು ಗ್ರಾಮ ವಿಕಾಸದಲ್ಲಿ 10 ಲಕ್ಷ ಎಲ್ಲ ಹಣವನ್ನು ಹಾಕಿ ಈ ಒಂದು ತ್ಯಾಜ್ಯ ಘಟಕವನ್ನು ಮಾಡಿದ್ದೇವೆ. ಮಾಡುವುದು ದೊಡ್ಡದಲ್ಲ, ನಾವು ದೊಡ್ಡ ಮನೆಯನ್ನು ಕಟ್ಟುವುದಲ್ಲ, ಅದು ಸ್ವಚ್ಛಂದವಾಗಿ ಇಡಬೇಕು. ನಾನು ಗ್ರಾಮಸ್ಥರಲ್ಲಿ ಒಂದೇ ವಿನಂತಿ ಏನೆಂದರೆ, ನಮ್ಮ ಗ್ರಾಮದಲ್ಲಿ ನಾವು ಎಲ್ಲಿ ತ್ಯಾಜ್ಯ ಘಟಕ ಎಲ್ಲ ಮಾಡ್ತಿದ್ದೇವೆ. ಈ ರೋಡ್ ಸೈಡ್ನಲ್ಲಿ ನೋಡುವಾಗ ನನಗೆ ತುಂಬ ಬೇಸರ ಆಗ್ತದೆ. ಯಾರು ಹಾಕ್ತಾರೆ ಏನೋ ಅಂತ ನನಗೆ ಗೊತ್ತಾಗೋದಿಲ್ಲ. ಆದರೂ ಆ ರೋಡಿನಲ್ಲಿ ಬರುವಾಗ ನಾವು ತ್ಯಾಜ್ಯ ಘಟಕ ಮಾಡ್ತಿದ್ದೇವೆ, ನಾವು ಕಸವನ್ನು ಎಲ್ಲ ಇದು ಮಾಡ್ತಿದ್ದೇವೆ ಅಂತ ಹೇಳಲು ನನಗೆ ತುಂಬ ಬೇಸರ ಆಗ್ತದೆ. ಅಷ್ಟು ಕಸ ಎಲ್ಲಿ ಯಾರು ಹಾಕ್ತಾರೆ ಏನು ಹಾಕ್ತಾರೆ ಗೊತ್ತಿಲ್ಲ. ಆದರೂ ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ
ನೆರೆಮನೆಗಳಲ್ಲಿ ನೀವೆಲ್ಲ ಒಂದು ಅವೇರ್ನೆಸ್ ಹೇಳಬೇಕು. ನಾವು ಗಾಡಿಯಲ್ಲಿ ಕೂಡ ಅವೇರ್ನೆಸ್ ಮಾಡಿದ್ದೇವೆ. ಮತ್ತು ಹಾಗೆ ನಮ್ಮ ಸಂಜೀವಿನಿ ಒಕ್ಕೂಟದವರು ಇದು ಹಸಿರು ದಳದವರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಮನೆ ಮನೆಗೆ ಹೋಗಿ ಒಣ ಕಸ ಮತ್ತು ಹಸಿ ಕಸ ಬೇರೆ ಮಾಡಿಕೊಡಿ ಅಂತ ಮನೆ ಮನೆಗೆ ಹೋಗಿ ಆ ಬಿಸಿಲಿಗೆ ಹೋಗಿ ಅವೇರ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ತಾವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಬೇಕು. ನಮಗೆ ನೀವೆಲ್ಲರೂ ಒಂದು ಅಭಾರಿಯಾಗಿ ನಮ್ಮ ಗ್ರಾಮ ನಮ್ಮ ಸ್ವಚ್ಛ ಗ್ರಾಮ ಅಂತ ಹೇಳುವಲ್ಲಿ ಕೊಣಾಜೆಯಲ್ಲಿ ಯಶಸ್ವಿಯಾಗಿ ನಡೆಸಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನನಗೆ ಅವಕಾಶ ಕೊಟ್ಟು ನನ್ನನ್ನು ಇಷ್ಟು ಅವಧಿಯಲ್ಲಿ ತಾವೆಲ್ಲರೂ ಒಂದು ಪ್ರೀತಿ ವಿಶ್ವಾಸದಲ್ಲಿ ಕೊಟ್ಟು ನಡೆಸಿದ್ದೀರಾ. ತಮಗೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಮಗೆ ಈಗ ಒಂದು ಇಷ್ಟರ ತನಕ ನಮ್ಮ ಕೊಣಾಜೆಗೆ ಪ್ರಭಾರವಾಗಿ ಪಿ ಡಿ ಇದ್ದರು. ಈಗ ಪರ್ಮನೆಂಟಾಗಿ ನಮ್ಮ ಪಿ ಡಿ ರಜನಿ ಅವರು ಬಂದಿದ್ದಾರೆ. ನಾವು ಈಗ 8 ತಾರೀಕು ಹೋದರೂ ಕೂಡ ನಮ್ಮ ಪಿ ಡಿ ಅವರು ಇದ್ದಾರೆ. ನಾವು ಹೋದರೂ ಈ ಘಟಕದಲ್ಲಿ ಯಾವಾಗಲೂ ಘಟಕಕ್ಕೆ ಬರ್ತಾ ಇರ್ತೇವೆ, ಕೆಲಸ ಕಾರ್ಯದಲ್ಲಿ ನಾವು ತೊಡಗಿಸಿಕೊಳ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಹೇಳುತ್ತಾ, ನನಗೆ ನನ್ನ ಅವಕಾಶಕ್ಕಾಗಿ ನಾನು ವಂದನೆ ಮಾಡುತ್ತಾ ಜೈ ಹಿಂದ್ ಜೈ ಭಾರತ್ ಅಂತ ಧನ್ಯವಾದಗಳು. ಈಗ ಒಂದು ಸಾಂಕೇತಿಕವಾಗಿ ನಾವು ಹಸಿರು ದಳದ ವತಿಯಿಂದ ಅಧ್ಯಕ್ಷರಿಗೆ ನಮ್ಮ ಒಂದು ಕೆಲವೊಂದು ವಸ್ತುಗಳನ್ನು ಹಸ್ತಾಂತರ ಮಾಡಲಿಕ್ಕಿದ್ದೇವೆ. ಒಂದು 3 ಫ್ಯಾನ್ ಮತ್ತು 6 ಚೇರ್ ಮತ್ತು ಒಂದು ಟೇಬಲನ್ನು ನಾವು ಈ ಸಂದರ್ಭದಲ್ಲಿ ಘಟಕಕ್ಕಾಗಿ ನಾವು ಕೊಡ್ತಾ ಇದ್ದೇವೆ. ಅದನ್ನು ಅಧ್ಯಕ್ಷರು ಸ್ವೀಕಾರ ಮಾಡಬೇಕಾಗಿ ವರ್ಷಿಣಿ ಅದನ್ನು ಕೊಡಬೇಕಾಗಿ ವಿನಂತಿಸ್ಕೊಳ್ತೇನೆ. 6 ಚೇರ್ ಮತ್ತು ಟೇಬಲ್ಸ್ಗಳನ್ನು ನಾವು ಘಟಕಕ್ಕಾಗಿ ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರ ಸ್ವೀಕಾರ ಮಾಡಬೇಕು. ಮುಂದೆ 1.5 ವರ್ಷ ಘಟಕದಲ್ಲಿ ಎಲ್ಲ ಸೇಫ್ಟಿ ಬಗ್ಗೆ ನಾವು ಜಾಗೃತಿಯನ್ನು ವಹಿಸ್ತಾ ಇದ್ದೇವೆ. ಅವರಿಗೆ ಬೇಕಾದಂಥ ಗ್ಲೌಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಫಸ್ಟ್ ಏಡ್ ಕಿಟ್ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಸೌಲಭ್ಯ ಇದ್ರೂ ಕೂಡ ಸೌಲಭ್ಯಗಳಿದ್ದರೆ ಅದು ನಾವು ಖಂಡಿತ 1.5 ವರ್ಷ ನಾವು ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿ ಕೆಲಸಗಾರರ ಸೇಫ್ಟಿಗಳನ್ನು ಕೂಡ ನಾವು ಬಳಸಿ ನೋಡ್ತಾ ಇದ್ದೇವೆ. ಅದನ್ನು ಅವರು ಸ್ವೀಕಾರ ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಹಸಿ ಕಸ ಮತ್ತು ಒಣ ಕಸಕ್ಕೆ ಬೇರೆ ಬೇರೆ ರೀತಿಯಾದಂಥ ಗ್ಲೌಸ್ಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಬಂದಂಥ ಎಲ್ಲ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ. ಎಲ್ಲ ಕಡೆ ನೆನಪಿನ ಕಾಣಿಕೆ ಅಂದ ಕೂಡಲೇ ಒಂದು ಮೊಮೆಂಟು ಅಥವಾ ಗಿಡಗಳನ್ನು ಕೊಡ್ತಾ ಇದ್ದೇವೆ. ಆದರೆ ನಾವು ಕಳೆದ ಕೆಲವು ತಿಂಗಳಿಂದ ಒಂದು ಹೊಸ ಯೋಚನೆ ಹಾಕ್ಕೊಂಡಿದ್ದೇವೆ, ಸೂಜಿ ಮಲ್ಲಿಗೆ ಅಂತೇಳಿ. ಅಂದರೆ ನಮ್ಮ ಘಟಕಗಳಲ್ಲಿ ಬರುವಂಥ ಅದೆಷ್ಟು ಉತ್ತಮ ಗುಣಮಟ್ಟದ ಬಟ್ಟೆಗಳದು ಎಲ್ಲವೂ ಕೂಡ ಅದು ಮಣ್ಣಿನ ಪಾಲಾಗ್ತಾ ಇದೆ, ಲ್ಯಾಂಡ್ಫಿಲ್ಗೆ ಹೋಗ್ತಾ ಇದೆ. ಅದನ್ನು ಸಂಸ್ಕರಿಸಿ ಅದಕ್ಕೆ ಒಂದಷ್ಟು 30 ಮಹಿಳೆಯರಿಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೇವೆ. ಅವರು ಅಲ್ಲಿ ಬಂದಂಥ ಬಟ್ಟೆಗಳನ್ನು ಉತ್ತಮ ರೀತಿಯ ಬ್ಯಾಗ್ಗಳನ್ನು ಮಾಡಿ, ಪೌಚ್ಗಳನ್ನು ಮಾಡಿ ಇವತ್ತು ಅದನ್ನು ಕೊಡ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಒಂದು ಹಳೆ ಬಟ್ಟೆಗೆ ಹೊಸ ಜೀವವನ್ನು ಕೊಡುವಂಥದ್ದು. ಎರಡನೇ ಉದ್ದೇಶ ಏನಂತ ಹೇಳಿದ್ರೆ, ಒಂದಷ್ಟು ಮಹಿಳೆಯರಿಗೆ ದಿವಸಕ್ಕೆ ಒಂದು 500 ರೂಪಾಯಿ ಆದರೂ ಅವರೊಂದು ಮನೆಯಲ್ಲಿ ಕೂತು ದುಡಿಯುವಂತ ಆಗಬೇಕು. ಮೂರನೇದು ಏನಂತ ಹೇಳಿದ್ರೆ, ಒಂದಷ್ಟು ಪ್ಲಾಸ್ಟಿಕ್ಕನ್ನು ಈ ಮೂಲಕ ಕಡಿಮೆ ಮಾಡಬೇಕೆಂಬ ಉದ್ದೇಶದಿಂದ ಈ ಒಂದು ಯೋಜನೆ ಹಾಕ್ಕೊಂಡಿದ್ದೇವೆ. ಅದಕ್ಕೆ ನಾವೆಲ್ಲ ಅತಿಥಿಗಳಿಗೆ ನಾವು ಸೂಜಿ ಮಲ್ಲಿಗೆ ಅವರು ತಯಾರಿಸಿದಂಥ ಈ ಒಂದು ಚೀಲ ಬ್ಯಾಗನ್ನು ನಾವು ನಿಮಗೆ ನೆನಪಿನ ಕಾಣಿಕೆಯಾಗಿ ಕೊಡ್ತಾ ಇದ್ದೇವೆ. ದಯವಿಟ್ಟು ಅದನ್ನು ಕೊಟ್ಬಿಡಿ ಒಬ್ಬೊಬ್ಬರಿಗೆ. ಅಧ್ಯಕ್ಷರಿಗೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವಂಥ ಉತ್ತಮ ಗುಣಮಟ್ಟದ ಬಟ್ಟೆಗಳಿದ್ದರೆ ದಯವಿಟ್ಟು ಅದನ್ನು ಹಾಳು ಮಾಡಬೇಡಿ. ಅದನ್ನು ದಯವಿಟ್ಟು ಘಟಕಕ್ಕೆ ಕೊಟ್ಬಿಡಿ. ಅಥವಾ ಅದು ಅಂಗನವಾಡಿಯಲ್ಲಿ ಕೂಡ ನಾವು ಮುಂದೆ ಕೇಂದ್ರಗಳನ್ನು ಮಾಡ್ತಾ ಇದ್ದೇವೆ. ಬಟ್ಟೆ ಸೀರೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕುರ್ತಾ ಆಗಿರ್ಬೋದು, ಯಾವುದೇ ರೀತಿಯ ಬಟ್ಟೆಗಳಿದ್ರೂ ಕೂಡ ಅದರಲ್ಲಿ ಉತ್ತಮ ಕ್ವಾಲಿಟಿಯ ಬಟ್ಟೆಗಳನ್ನು ತೆಗೆದು ನಾವು ಈ ರೀತಿಯ ಒಂದು ಬ್ಯಾಗ್ಗಳನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಸೊ ಒಂದು ಬಟ್ಟೆ ನಮ್ಮ ಇಕ್ಬಲ್ ಸರ್ ಒಂದು ನೆನಪಿನ ಕಾರಣಕ್ಕೆ ಬನ್ನಿ ಸರ್. ಬಹಳಷ್ಟು ನಮಗೆ ಅಚ್ಯುತ ಸರ್ ಮತ್ತು ಅವರಿಗೊಂದೆರಡು ಸರ್. ಎಸ್, ಒಂದಷ್ಟು ಪ್ಲಾಸ್ಟಿಕ್ಗಳನ್ನು ಕಡಿಮೆ ಮಾಡಬೇಕಾಗಿದೆ. ಮುಂಬರುವ ದಿನಗಳಲ್ಲಿ ನಾವು ಎಲ್ಲ ಪಂಚಾಯತ್ನ ಎಲ್ಲ ಅಂಗಡಿಗಳಲ್ಲಿ ಕೂಡ ಈ ರೀತಿಯ ಬಟ್ಟೆ ಬ್ಯಾಗ್ಗಳನ್ನು ಉಪಯೋಗಿಸಲಿ ನಾವು ಹೇಳ್ತಾ ಇದ್ದೇವೆ. ಕೊಣಾಜೆ ಗ್ರಾಮ ಪಂಚಾಯತ್ ಒಂದು ಮಾದರಿ ಗ್ರಾಮ ಪಂಚಾಯತ್ ಆಗಬೇಕು. ಬೇರೆ ಬೇರೆ ಪಂಚಾಯತ್ನವರು ಈ ಪಂಚಾಯತ್ಗೆ ಬಂದು ನೋಡಿ ಕಲಿಯುವಂಥ ಆಗಬೇಕು ಅಂತ ನಾವು ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಧನ್ಯವಾದಗಳು.
ಈ ಕಾರ್ಯಕ್ರಮದ ಕೊನೆ ಅಂತ ಈಗ ಧನ್ಯವಾದ ಸಮರ್ಪಣೆ. ನಮ್ಮ ಪಂಚಾಯತಿನ ಗೌರವಾನ್ವಿತ ಕಾರ್ಯದರ್ಶಿಯಾದ ಶ್ರೀಮತಿ ಚಿತ್ರ ಇವರು ಧನ್ಯವಾದವನ್ನು ಇಡಬೇಕಾಗಿದೆ. ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಒಂದೆರಡು ಮಾತನಾಡಿದ ನಮ್ಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಿಗೆ ಈ ಕಾರ್ಯಕ್ರಮದ ಬಗ್ಗೆ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಹಾಗೂ ಪಂಚಾಯತಿನ ಉಪಾಧ್ಯಕ್ಷರಾದ ಹರಿಶ್ಚಂದ್ರ ಶೆಟ್ಟಿಗಾರಿದ್ದಾರೆ, ಅವರಿಗೆ ಸಹ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರೆಗೆ ಒಗ್ಗಟ್ಟು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ನಮ್ಮ ಮಂಡಲದ ಪ್ರಧಾನರು, ಹಿರಿಯರು, ಗೌರವಾನ್ವಿತ ಶ್ರೀ ಇಬ್ರಾಹಿಂ ಕೋರ್ಜಾಲ್ ಇದ್ದಾರೆ, ಅವರಿಗೆ ಸಹ ಧನ್ಯವಾದಗಳು. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಸುರೇಂದ್ರ ರೈ ಅವರಿದ್ದಾರೆ, ಮಿನಿಯನ್ ನಾಯರ್ ಅವರಿದ್ದಾರೆ, ನಮ್ಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಯವರಿದ್ದಾರೆ, ರಜನಿ ಅವರಿದ್ದಾರೆ, ಹಾಗೆ ನಮ್ಮ ನಿವೇದಿತ ಅವರಿದ್ದಾರೆ, ನಮ್ಮ ಪಂಚಾಯತಿನ ನಿಕಟಪೂರ್ವ PDO ಅವರಾದ ಮುತ್ತಪ್ಪ ಸರ್ ಇದ್ದಾರೆ. ಎಲ್ಲರಿಗೂ ಧನ್ಯವಾದ ಕೊಡ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಟ್ಟಿಗೆ ಇದ್ದ ನಮ್ಮ ಪಂಚಾಯತಿನ ಗೌರವಾನ್ವಿತ ಎಲ್ಲ ಸದಸ್ಯರು, ಹಾಗೆ ಸಿಬ್ಬಂದಿ ವರ್ಗದವರು, ಆಶಾ ಕಾರ್ಯಕರ್ತರು, ಹಾಗೆ ಸಂಜೀವನಿ ಒಕ್ಕಡದವರು, ಹಾಗೆ ಹಸಿರು ದಳದ ಕಾರ್ಯಕರ್ತರು, ಹಾಗೆ ಗ್ರಾಮದ ಹಿರಿಯರು ಎಲ್ಲರನ್ನು ಸಹ, ಅಂಗನವಾಡಿ ಕಾರ್ಯಕರ್ತರು ಎಲ್ಲರನ್ನು ಸಹ ಎಲ್ಲರಿಗೂ ಸಹ ಧನ್ಯವಾದ ಕೊಡುತ್ತಾ